ಬಸವರಾಜ್ ಅವರು ಬಂದ್ರೆ ಹಾಯ್ ಬಸವರಾಜ್ ಅವರೇ, ಅಕ್ಕ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಬಸವರಾಜ್ ಅವರು, ಊಟ ಆಗಿದೆ. ನಿಮ್ದಾಯ್ತಾ? ಎಂತ ಸ್ಪೆಷಲ್ ಇವತ್ತು? ಊಟಕ್ಕೆ ಏನ್ ತಿಂದ್ರಿ? ಅಕ್ಕ ಸೂಪರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ? ಎಂತ ಸ್ಪೆಷಲ್? ಚಾನಲ್ ಇದೆಯಾ? ಕಿರಣ್ ಅವ್ರು ಬಂದ್ರು. ಹಾಯ್ ಕಿರಣ್, ವೆಲ್ಕಮ್. ಕೊಟ್ಟಿದ್ದೇನೆ ಆಯ್ತಾ. ಅಕ್ಕ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಕುಮಾರ್ ಅವರು. ಹಾಯ್ ಕಿರಣ್, ಮೂವಿ ಹೀರೋಯಿನ್ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ. ಕಿರಣ್ ಸೂಪರ್ ಮೂವಿ ಹೀರೋಯಿನ್ ಅವರೇ ಹಾಯ್, ಹಲೋ, ಹಾಯ್ ಹಾಯ್. ಪಕ್ಕ ಮನಸ್ಸು ಮಾಡ್ತಾರೆ ಕಿರಣ್ ಬ್ರೋ. ದಾದೆ ಸ್ಪೆಷಲ್ ಇನ್ ಮನಸ್ಸು ದಾದೆ ಸ್ಪೆಷಲ್ ಇತ್ತನ್. ಬಸವರಾಜ್ ಅವರೇ ಊಟ ಆಯ್ತಾ? ಎಂತ ಸ್ಪೆಷಲ್? ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ? ಮೂವಿರವರೇ ಊಟ ಇನ್ನೂ ಆಗಬೇಕು. ನಿಮ್ಮದು ಊಟ ಆಯ್ತಾ? ಊಟಕ್ಕೆ ಸ್ಪೆಷಲ್ ಎಂತ? ನನಗೆಯಾ? ಊಟಕ್ಕೆ ಸ್ಪೆಷಲ್ ಫಿಶ್ ಫ್ರೈ. ಆಯ್ ಟೀಚರ್, ನಾನು ಬಂದೆ. ನನ್ನ ಹಾಜರಿ ಸಂಖ್ಯೆ 2 ಟೀಚರ್. ಓಕೆ ಕನಸು. ಮತ್ತೆ ಯಾರು ಲೈಕ್ ಕೊಡಲಿಲ್ಲ ಹಾಗಾದರೆ? ಬಸವರಾಜ್ ಅವ್ರು ಲೈಕ್ ಕೊಡಲಿಲ್ವಾ? ಸಮಾಚಾರ ಮಳೆ ಬಂದ? ಹಾಂ, ಮಳೆ ಇತ್ತು ಬೆಳಿಗ್ಗೆ, ಸ್ವಲ್ಪ ಇತ್ತು ಅಷ್ಟೇ. ಮತ್ತೆ ಮಳೆ ಇಲ್ಲ, ಈಗ ಬರಲಿಲ್ಲ. ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮೋಡ ಕವಿದ ವಾತಾವರಣ ಉಂಟು, ಮಳೆ ಬರುವ ಲಕ್ಷಣ ಉಂಟು ಮಾತ್ರ. ಯಾವಾಗ ಬೇಕಾದರೂ ಬರ್ಬೋದು, ನಮಗೆ ಗೊತ್ತಿಲ್ಲಲ್ಲ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮಳೆದ್ದೆಲ್ಲ. ಲೈಕ್ ಕೊಡದವರು ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡಲಿಲ್ಲ. ಯಾಕೆ ಲೈಕ್ ಕೊಡಲಿಲ್ಲ ಕಿರಣ್ ಅವರೇ? ಏನಾಯಿತು? ಏನಾದ್ರು ಪ್ರಾಬ್ಲಮ್ ಆಯ್ತಾ? ಅಕ್ಕ ಸೂಪರ್ ಲೈಕ್. ಥ್ಯಾಂಕ್ ಯು ಬಸವರಾಜರು, ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಸಿಸ್ ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಈಗ 2 ಇತ್ತಲ್ಲ ಲೈಕ್, ಈಗ 1 ಆಗಿದೆ. ಲೈಕ್ ಇದೆ ಎಂತ ಕಾರಣ? ಈಗ 4 ಆಯಿತು. ಈಗ 4 ಲೈಕ್ ಆಯಿತು. ಲಾವಣ್ಯ ಸಿಸ್, ಹಾಯ್ ಲಾವಣ್ಯ ಸಿಸ್, ವೆಲ್ಕಮ್. ಲಾವಣ್ಯ ಸಿಸ್ ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ರೋಲ್ ನಂಬರ್ 3 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಅವರು. ಥ್ಯಾಂಕ್ ಯು ಕಿರಣ್ಗೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ಕಾಣ್ತಾ ಇದೆ ಲೈಕ್, ಯಾಕಂದ್ರೆ ತೋಜೊಂದಿರ್ತೀವಿ ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ಲಾವಣ್ಯ ಸಿಸ್? ಎಂತ ಸ್ಪೆಷಲ್? ಅನಿಲ್ ಊಟ ಆಯ್ತಾ? ಅನಿಲ್ ಇದ್ದೀರಾ? ಊಟ ಆಯ್ತಾ? ಎಂತ ಸ್ಪೆಷಲ್ ಇವತ್ತು ಲಂಚ್ಗೆ? ಎಂತ ಊಟ ಆಯಿತು. ಗುಡ್ ಸಪೋರ್ಟಲ್ಲಿದ್ದಾರೆ. ಮೂವಿ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಕಿರಣ್, ಥ್ಯಾಂಕ್ ಯು ಸೋ ಮಚ್ ಅವೇ, ಥ್ಯಾಂಕ್ ಯು. ಅಕ್ಕ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಅವರು, ಥ್ಯಾಂಕ್ ಯು. ನಿಮ್ಮದು ಊಟ ಆಯಿತಾ? ಆಗಿದೆ, ನಂದು ಊಟ ಆಗಿ ಬಂದದ್ದು. ನಾನು ಊಟ ಆಗಿ ಲೈವಿಗೆ ಬಂದದ್ದು. ಫಿಶ್ ಫ್ರೈ ನನಗೆ. ಟೀಚರ್ ಊಟಕ್ಕೆ ಏನು? ಫಿಶ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರು, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಲಾವಣ್ಯ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಜಯರನ್ ಅವ್ರು ಬಂದ್ರು. ಹಾಯ್ ಜಯರನ್, ವೆಲ್ಕಮ್. ಜಯರನ್ ಊಟ ಆಯ್ತಾ? ಜೀತು ಬ್ರೋ ಊಟ ಆಯ್ತಾ ನಿಮ್ದು? ಎಂತ ಸ್ಪೆಷಲ್ ಲಂಚಿಗೆ? ಎಂಚ ಉಲ್ಲರಿ ಯಾನ ಸೂಪರ್ ಉಲ್ಲೆ ಕೇಂದ್ರ ನೆಂಚಿ ನಮ್ಮ ಸೂಪರೇ. ಹಾಗಲ್ಕಾಯಿ ಚಪಾತಿ ಪಲ್ಯ ಸಿಸ್ಟರ್. ಹೌದಾ? ಊಟ ಆಗಿಲ್ಲ? ಯಾಕೆ ಆಗಿಲ್ಲ ಊಟ? ಏನು ಲೇಟ್?
ಜಯನ್ తెలుతోదల్లేరు ಮೂವಿ ಹೀರೋಯಿನ್ ಅವರೇ ನಿಮ್ಮದು ನೆಕ್ಸ್ಟ್ ಮೂವಿ ಯಾವುದು ಪ್ಲೀಸ್? ನಾನು ಮೂವಿಗೆ ಹೋಗಲಿಲ್ಲ ಅಂತೆ ಇನ್ನು ಮೂವಿಯಲ್ಲಿ ಮಾಡೋದು ಕರ್ಮ. ವಾ ಮೂವಿ ಕಿರಣ್ ಲೇಟಾ? ಓಕೆ ಓಕೆ ವಾ ಮೂವಿ ಯಾನ್ ವಾ ಮೂವಿ ಇಡ್ಲ ಮಲ್ಪುಜಿ ಮಾರೆ ನಂದೆ ತುನೇರ ಹೀರೋಯಿನ್ ಅದು ಪಲ್ನೀರು ಯಾನ್ ಯೋಗ ಮಲ್ಪೊಡವು ಇರ್ ಪಲ್ಲಕನಿ ಯೋಗ ಮಲ್ತಿಬೇಕು ಅಂತೆ ದೆತೊನ್ವೇರು ನಾಯಿ ಏರೇನೆ ನಾಯಿ ಪಕ್ಕದ ಮನೆ ನಾಯಿ ಅದು ನಮ್ಮದ ಮನೆಯದಲ್ಲ ನಾಯಿ ನಮ್ಮ ಮನೆಯಲ್ಲಿ ನಾಯಿ ಇಲ್ಲ ಪಕ್ಕದ ಮನೆ ನಾಯಿ ಬೊಗಳುತ್ತಿದೆ ಅದು ಅವರದೇನೆ ಆ ನಾಯಿ ನಮ್ಮ ನಾಯಿ ಅಲ್ಲ ನಾವು ನಾಯಿ ಸಾಕೋದಿಲ್ಲ ಬಸವರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ನವ್ಯ ಹೇರ್ ಲಾಗ್ ಹೇರ್ ಸ್ಟೈಲ್ ಫ್ರಂಟ್ ಅಕ್ಕ ಇದು ಫ್ರಂಟ್ ಅಲ್ಲಿ ಇದೆ ನೋಡಿ ಎಂತ ಪ್ರಿಂಟ್ ಮಾಡುದು ಈ ಹೇರ್ ಸ್ಟೈಲ್ ಇದನ್ನು ಪ್ರಿಂಟ್ ಮಾಡುದಾ ಇದನ್ನು ಪ್ರಿಂಟ್ ಮಾಡಿದರೆ ಆಗ್ಬೋದು ಇದು ನನಗೆ ಆಗೋದಿಲ್ಲ ನನಗೆ ಕಷ್ಟ ಆಗ್ತದೆ ಪ್ರಿಂಟ್ ಸಂಪತ್ ಒಳ್ಳೆರು ಬೈಜ್ಜೆರಿಯೇ ಏರ್ಲಿಜ್ಜೆರಿಯೇ ಮಸ್ತ್ ದಿನಾಂಡು ಎನ್ನ ವೈರಲ್ ಪೋತುನತೆ ಲೈವ್ ವೈರಲ್ ಪೋದು ಏರ್ಲಿಜ್ಜೇರು ಬರ್ತೀನಿ ಬರ್ತೀನಿ ನಮ್ಮನೆ ಪೂರ ದಿನೋಲ ಬರ್ತೀನಿ ನಮ್ಮ ಅಕ್ಕಳು ಮಾತ್ರ ಬಕ್ಕ ವೈರಲ್ ತಗೊಳ್ಳಿ ಏರ್ಲಿಜ್ಜೇರು ಅಕ್ಕಳು ಸಂಪತ್ ಪೂರ ವೈರಲ್ ನಾ ಬರ್ತೀನಿ ಅಕ್ಕಳು ಐದು ಮಕ್ಳಿಗೆ ನೋಟಿಫಿಕೇಶನ್ ಹೋಗ್ಬಿಚ್ಚಿ ತೋಜೋಡು ನೈಸ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತಾ? ಊಟ ಆಗಿದೆ ನವ್ಯ ಅವರೇ, ನಿಮ್ದಾಯ್ತಾ? ಜಯರನ್ ಅಂದವನದಲ್ಲಿರು ಟೀಚರ್ ಇವತ್ತು ವಿಷಯ ಏನು? ಏನಿಲ್ಲವ ವಿಷಯ ಏನಿಲ್ಲ, ವಿಷಯ ಇಷ್ಟೇ, ಊಟ ಮಾಡಿ ಲೈವಿಗೆ ಬಂದದ್ದು ಅಷ್ಟೇ ವಿಷಯ, ಮತ್ತೆ ಎಂತ ವಿಷಯ ಇಲ್ಲ. ಜಯರನ್ ಅವರು ನಗ್ತಾ ಇದ್ದಾರೆ. ಮೂವಿ ಹೀರೋಯಿನ್ ಅವರೇ, ನೀವು KGF ಪಾರ್ಟ್ 4ಗೆ ಹೋಗಿ ಆಯ್ತಾ? ಯಾಕೆ? ಅದು ಯಾರು ಮಾಡುದು? ಡೈರೆಕ್ಟರ್ ಯಾರು ಹೊಯ್ಕಲ ಪೋಪಜಿ ಮಾರ್ರೆ ಈಗ ಒಂದು ಇತ್ತೆ ಲೈವ್ದನೇ ಮೂಲ ಭಂಗ ಆತನ ಮಾರ ನನ್ನ ಪಿಕ್ಚರ್ ಕೊಡಿ ಹೋಗ್ತೀನಿ ಕಿರಣ್ ಎನ್ನ ಬದಲು ಇರ್ಪೋಲೆ ಕಿರಣ್ ಲವಣೆ ಸಿಸ್ಸು ಗುಡ್ಡ ಅಂತ ಹೇಳಿದ್ರು ಪೂರ ನಮ್ಮನೆ ಅಂದ ಪೂರ ನಮ್ಮನೆ ಅನ್ನ ಲೈವ್ ವೈರಲ್ ಉಪ್ನಾಗ ಮಸ್ತ್ ಜನ ಬರ್ಪೇರೆ ಅಪ್ಪ ಐತೊಟ್ಟು ಸಂಪತ್ಲೆ ಬರ್ಪೇರೆ ಅರೆ ನೋಟಿಫಿಕೇಶನ್ ಪೋಂಡತೆ ಅರೆ ನೋಟಿಫಿಕೇಶನ್ ಯೂಟ್ಯೂಬ್ ಕಡಪುರ ಒಂದು ಇಜ್ಜಿ ಕಡಪುರನ ಖಂಡಿತ ಬೈದ್ವಿರ ಯಾರು ಸಂಪತ್ತು. ಜೈ ಶ್ರೀರಾಮ್ ಪನದೊಲ್ಲೇರು ಭೀಷ್ಮ ಟಿವಿ ಅವರು ಬಂದರು. ಹಾಯ್ ಸಿಸ್ಟರ್ ಅಂತ ಹೇಳ್ತೇವೆ. ಗುರುಪ್ರದಿ ಲೈಕ್ ಡನ್ನಲೆ ಗುರುಪ್ರದಿಗೆ ನೀ ನೋಟಿಫಿಕೇಶನ್ ಪೋಯಿನಿ ಅಂಚಾರು ಬರ್ತೀನಿ ನಿಜನಾರ್ಲ ಬರ್ಪುಜೇರು ಗುರುಪ್ರದಿ ಅವರೇ ಲೈಕ್ ಡನ್ ಅಂತ ಥ್ಯಾಂಕ್ ಯು ಎನ್ನನಾ ಎಂಕ್ ಎನ್ನ ಲವ್ ಎನ್ನ ಅರೇಂಜ್ ಮ್ಯಾರೇಜ್ ಎಂಕ್ ಲವ್ವೇ ಆತುಜಿ ಬಕೋಡಿ ಬರ್ತೀನಿ ಎಂಕ್ ಎನ್ನ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅತ್ತೆಂಗಲ್ಲ ಮ್ಯಾರೇಜ್ ಆಯ್ಕ ಲವ್ ಅಲ್ತೀನಿ ವಾಸ್ತವ ಅವರು ಬಂದರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಟೀಚರ್ ಮಳೆ ಇಲ್ಲವ ಈಗ? ಮಳೆ ಇಲ್ಲ, ಇವತ್ತು ಮಳೆಗೆ ರೆಸ್ಟ್, ಇವತ್ತು ಮಳೆ ಇಲ್ಲ. ದುರ್ಗಾ ಅಕ್ಕ ನಮಸ್ತೆ, ಲಾವಣ್ಯ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಗುರುಪ್ರದಿ ಅರೇಂಜ್ ಮ್ಯಾರೇಜ್ ಲವ್ ಆತಜ ಅರೇಂಜ್ ಮ್ಯಾರೇಜ್ ತೂದು ಪೋಯ್ಬೇಕ ಲವ್ ಆಯ್ನು ಅಕ್ಕ ಅಯ್ಯೋ ದೇವ ಆರು ತೂದು ಪೋದಕ್ಕ ಮಂದಿ ಮೇಗೆ ಬೈದಿನಾರು ಮಕ್ಕ ಓಳು ಲವ್ ಆಪಿನ್ ಲವ್ ಲೆಜ್ಜಿ ದಾಲೆಜ್ಜಿ ಮಂದಿ ಬ್ಯಾಕ್ಕ ಲವ್ ಬೇಕಲ್ಲ ಅಂಚ ಅಯ್ಯೋ ದೇವ ಇರಿಗೊಂದು ಲವ್ ಭಾರಿ ಇಂಟ್ರೆಸ್ಟ್ ಅತೆ ಲವ್ ಸ್ಟೋರಿ ಜಯರನ್ನಕ್ಕೆ ಅಯ್ಯೋ ದೇವ ಈ ಲವ್ ಮ್ಯಾರೇಜ್ ಆಪಿನ್ ತೋಜೋಡು ಅತೆ. ಗುರುಪ್ರದಿ ಅವರು ನಗಡ್ತಾ ಇದ್ದಾರೆ. ದಾದಾಂಡಿಯ ಗುರು ಎಂಚಿನ ತೆಲಿಕೆ ಮಾರ ಅಯ್ಯೋ ಎಂಕ ತೆಲಿಕೆ ಬರ್ತೀನಿ ಅಂತೇಳಿ ಇಪ್ಪುಡು ಮಗ ದಾದ ಏಪಲ್ ತೆಲ್ತೊಂದು ಎಪ್ಪುಡ್ಗೆ ನರಮನಿ ಪನ್ಪೇರ್ ಪಕ್ಕದ ಏಪಲ ಬೇಜಾಡು ಪುನತೆ ತೆಲಿಕೆ ಫಸ್ಟ್. ಸ್ವಾತಿ ಸಿಸ್ ಬಂದರು. ಹಾಯ್ ಅಕ್ಕ ಅಂತ ಹೇಳ್ತಾರೆ. ಹಾಯ್ ಸ್ವಾತಿ, ವೆಲ್ಕಮ್. ಸ್ವಾತಿ ಊಟ ಆಯ್ತಾ? ಗುರುಪ್ರದಿ ಒನಸಾಂಡಿ ಇರ್ನಾ ಎಂಚ ಉಳ್ಳಾರ ಕ್ಯಾನ್ ಹುಷಾರುಲ್ಲಿ ಸ್ವಾತಿ ಈರೆಂಚೊಲ್ಲಾರು ಭಲೆ ಪೋಯಿ ಪರದಲ್ಲಿ ಮಾತೆಲ್ಲ ಪೋಯಿ ಪರ್ತೀನಿ ಜೇರನ್ ಒಡಿ ಪೋಪಿನಿ ಮದುವೆ ಆಯ್ಬಕ್ ಕಾಣ ಲವ್ ಮಲ್ತಾರತ್ತೆ. ಎಸ್ ಅವು ಇತ್ತಿರ ಮಲ್ತೋದಿಲ್ಲ, ಲವ್ ಸಾಗ್ತಾ ಇದೆ, ಪಯಣ ಲವ್ವಿನೊಂದಿಗೆ ಪಯಣ ಸಾಗ್ತಾ ಇದೆ. ಯಾನೇ ಹುಷಾರುಲ್ಲೆ ಅಕ್ಕ ಪನದೊಲ್ಲೇರು, ವನಸಾಂಡೆ ಅಕ್ಕ ಪನದೊಲ್ಲೇರು, ಎನ್ನ ವನಸಾಂಡೆ ಆಂಡಿಯೇ ಪನದೊಲ್ಲೇರು. ಓಕೆ ಮಾತೇನು ವನಸಾದ್ ಬರ್ತಾರತ್ತ ಮಸ್ತ್ ಖುಷಿ ಆಂಡೆ ಎನ್ನ ಒರಿನ ಚಂಡ. ಆಯ್ ಸ್ವಾತಿ ಪನದೊಲ್ಲೇರು ಜಯರಣ್ ಸ್ವಾತಿರ ಪಂತೇರ್ಲೇರು. ಆಯ್ ಜಯರಣ್ ಪನದೊಲ್ಲೇರು ಜಯರಣ್ ತೆಲ್ತೊಂದೊಲ್ಲೇರು ಬಕ್ಕ ದಾದ ಅಲ್ಪ ತೆಲ್ಪಂದೆ ಯಾನಿದ ಮೋನಿಂಚ ಇಂಚ ಮಂತ ಕುಳ್ಳಿಯಡ ಈ ಪೊಂಜಿ ಉದಾನೆ ಮರ ಲೈವ್ ಬತ್ತಿನ ಪಾತಿರ್ಲಿ ಇಂಚಿ ಮನ್ಪುಣ ಅಂಚ ಮನ್ಪಾರು ಕೂಡ ಅದಕ್ಕೆ ಚೂರು ತೆಲ್ಪು.
స్వాతి భలే పోయి పనందులు అరే స్వాతి నీళ్ళు ఎత్తుందిలే పోయి పనందులే జయరణ్ ಏಳು ಜನ ಇತ್ತೇರು ಕಮ್ಮಿ ಆದಾದ ಮೂಜಿ ಜನ ಟುಲ್ಲೆ ಇತ್ತೆ ನನ್ನ ಇತ್ತೆ ಕಾದಾದ ಪಕ್ಕ ಜೀರೋಗೆ ಬರ್ಪುಂಡು ಒಂದೇ ಕಲ ನೆಟ್ವರ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಪುಂಡು ಪಕ್ಕ ಮಾ ಸಾಂಗ್ ದಾಲಿ ಇಜ್ಜಿ ಮಾರ್ರೆ ಪನ್ಪಿನೊಂಜಿ ಎಂಕ್ ಅವೇ ಸಾಂಗ್ ಬರ್ಪಿನ್ ಬಾಯ್ಡ ಇತ್ತು ಪನ್ಪಿನಿ ಅಕ್ಕ ಎಂಕ್ ಲವ್ಲ ಇಜ್ಜಿ ಓವ್ಲ ಇಜ್ಜಿ ಪನ್ನೊಂದುಲ್ಲೇರ ಐರೇ ಅರೇಂಜ್ ಮ್ಯಾರೇಜ್ ಅಲ್ಲಿ ಪ್ರದಿ ಯಾನ್ ಪೋವಡ ದಾಯಿಯೇ ಈರುವಡೆ ಪೋಪಿನಿ ಬೇಲೆತ್ತಿನ ಪೋಲೆ ಅವೇ ಚೇರನ್ ಈಜಿನ ಕುಲ್ಲೆ ಈಜಿನ ಒಂಚು ಅಂತೆ ಮೆಸೇಜ್ ಸಪೋರ್ಟ್ ಮೆಸೇಜ್ ಪೂರ ಪಾಡ್ಲೆ ಅಂತೆ ಚಾಟ್ ರೇಟ್ ಅನ್ನೆಲ್ಲ ಬರ್ಪುಂಡು ದೂರ ಪೋಪುನ್ ಅಲ್ಲೇ ದೂರ ಪೋಪುನ್ಗೆಲ್ಲ ಕೇಂಡಿರತ್ತೆ ಸ್ವಾತಿ ಸಿಸ್ ಪಲ್ಲೆ ಅಲ್ಲೇ ಜೇರನ್ ಲೆತ್ತರತೆ ದೂರ ಪೋಪುನ್ಗೆ ಲೆತ್ತರತೆ ಪೋಯಿ ಬಂದಲ್ಲಿ ದೂರ ಪೋಪುನ್ ಪನೊಡಿತೆ ಗೌತಮ್ ಅವರು ಬಂದ್ರು ಹಾಯ್ ಗೌತಮ್ ಅವರೇ ವೆಲ್ಕಮ್ ಗೌತಮ್ ಅವರೇ ಊಟ ಆಯ್ತಾ ಒಂದು ಲೈಕ್ ಕೊಡಿ ಆಯ್ತಾ ಲೈಕ್ ಕೊಡಿದವ್ರು ಎಲ್ಲರೂ ಕೂಡ ಒಂದೊಂದು 2 ಲೈಕ್ ಇದ್ರೆ ಕೊಟ್ಟು ಬಿಡಿ ಆಯ್ತಾ ಸ್ವಾತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸ್ವಾತಿ ಗೌತಮ್ ಅವರು ಊಟ ಆಯ್ತಾ ಆಂಡಿಯೇ ಪನೊಂದುಲ್ಲೇರು ಬಲೆ ಸ್ವಾತಿ ಪೋಯಿ ಪಾರ್ಕ್ಗೆ ಪನೊಂದುಲ್ಲೇರು ಆ ಪಾರ್ಕ್ಗೆ ಈದೊಮ್ಮುಗು ಪಾರ್ಕ್ಗೆ ಈದೊಮ್ಮುಗು ಪಾರ್ಕ್ಗೆ ಸ್ವಾತಿ ಸಿಸ್ ಪಾರ್ಕಿಗೆ ಹೋಗ್ತೀರಾ ನೀವು ಯಾನು ಬರ್ಪುಜಿ ಆರ ಒಂಜಿ ಹೋಗ್ತಾರೆ ಯಾನು ಬರ್ಪುಜಿ ಹೊರದಲ್ಲೇ ಸ್ವಾತಿ ಅಕ್ಕನ ಚಾನಲ್ ಉಂಡ ಅಂದಂದು ಉಂಟಿಗೆ ಗೌತಮ್ ಸ್ವಾತಿ ಅಕ್ಕನ ಚಾನಲ್ ಉಂಡು ಅದೇ ಸ್ವಾತಿ ಚಾನಲ್ ಉಂಡತೆ ಪೋದೊಂಜಿ ವಿಸಿಟ್ ಕೊಡ್ದು ಬಲೆ ಚಾನಲ್ಗಾರನ ಸಂಗೀತ ಅರೆನ ಪಾರ್ಕ್ ಉಂಡುಗೆ ಓಲುಂಡು ಪಾರ್ಕ್ ಎಂಗಲ ಪಾರ್ಕ್ ಇಜ್ಜಿ ಮಾರ್ರೆ ಎಂಗಲ ಇಲ್ಲು ಮಾತ್ರ ಯಾನೇ ಪಾರ್ಕ್ಗೆ ಪೋತುಜಿ ಪಾರ್ಕ್ ಉಪ್ಪೆರೆ ಸ್ವಾತಿ ಫೇಮಸ್ ಅಂದನ್ ಸ್ವಾತಿ ಫೇಮಸ್ ಯೂಟ್ಯೂಬರ್ ಆರ್ ವಿಡಿಯೋ ಪೂರ ಡಿಲೀಟ್ ಮಾಡಿದೆ ದಾಯಿ ಸ್ವಾತಿ ಡಿಲೀಟ್ ಮಾಡಿದಿಂದ ಅದಾಂಡು ಪ್ರಾಬ್ಲಮ್ ಮಾಡಿದಲ್ಲ ಪಾರ್ದಿತ್ತರತೆ ವಿಡಿಯೋ ಶಾರ್ಟ್ ವಿಡಿಯೋ ಪೂರ ಪಾರ್ದಿತ್ತರತೆ ಅನ್ ಬಕ್ಕ ತೂತುಜಿರ್ನ ವಿಡಿಯೋ ತೂತುಜಿ ಬಕ್ಕ ತೂತುಜಿ ಚಾನಲ್ನ ಆನ ಶಾರ್ಟ್ ವಿಡಿಯೋ ಪೂರ ಇತ್ತನತೆ ದಾಯಿ ಡಿಲೀಟ್ ಮಾಡಿದೀನಿ ಮುರಾನಿ ಪ್ರಾಬ್ಲಮ್ ಆದಿತ್ತಂಡು ದಾದಿ ಪ್ರಾಬ್ಲಮ್ ಆದಿತ್ತಂಡು ಪಲ್ಲೆ ದಾದಿ ಪ್ರಾಬ್ಲಮ್ ಆದಿತ್ತು ಎಂಕ್ಲೇಲು ಅಂತೆ ಪಲ್ಲೆ ಅರೇನು ತೂನಾಗ ಕ್ರಶ್ ಅಂಡ್ ಏರೇನು ಸ್ವಾತಿನಾ ಇತ್ತೆ ತೂಕ ದಾದ ಮನ್ಪೇರು ತೂಕ ದಾದನ ವಿಷಯ ಉಂಡು ಅಲ್ಲೇ ಸ್ವಾತಿ ಕೇನ್ಯಾರ ಜೇರ ನೆಂಚಿನ ಮನ್ಪಿನಿ ಅರೆಗೆ ಪಲ ಕ್ರಶ್ ಆಪಿನಿ ಕ್ರಶ್ ಆಪುಣ ಅರೆಗೆ ಪಲ ಸ್ವಾತಿನ ಆನ್ಸರ್ ಬೈಜಿ ತೂಕ ಸ್ವಾತಿ ಟೈಪಿಂಗ್ ಮಲ್ತೊಂದು ತೋಜೋಡು ದಾದನ್ ತೂಕ ಎನ್ನ ಬಗ್ಗೆ ಬೇತಲೈವ್ಡು ಬೊರ್ಚಾಂದಿನ ಪಾತೆರ್ಡು ಇತ್ತೀರು ಐಕ್ ಕೋಪಡು ಪೂರ ಡಿಲೀಟ್ ಮಾಡಿದೆ ಏರು ಪಾತೇರಿ ಪಲ್ಲೆ ಸ್ವಾತಿ ಕ್ರಶ್ ಪಂಡ ದಾದೆ ಪಂಡನುಲ್ಲೇರು ಕ್ರಶ್ ಪಂಡ ಕ್ಯಾಂಡಿ ಕ್ರಶ್ ಗೇಮಾ ಈಗ ಗೊತ್ತುಜ್ಜಿ ಸ್ವಾತಿ ಆರ್ಡರಿ ಕೇಳಲಿಗೆ ಜೇರಣ್ಣ ಕೇಳಲಿಗೆ ದಾದನ್ನು ಎಂಕೈತ ವಿಷಯನೇ ಗೊತ್ತುಜ್ಜಿ ಇದ್ದೀನಿ ನಾನು ಅತ್ತು ಸಂಗೀತ ತೂನಗ ಕ್ರಶ್ ತೂನಗ ಖಾಲಿ ತೂನಗ ಮಾತ್ರಗೆ ಅಂಚ ಫೋಟೋ ಬರ್ದಾರ ಅಕ್ಕ ಸೂಪರ್ ಪಣದಲ್ಲೇರು ಅಂದಿ ಏರು ಪಂತೀನಿ ಪಲ್ಲೆ ತೆಂಗ್ಲೇಲಿ ಒಂಚೂರು ಗೊತ್ತಾವಡತ್ತೆ ದಾದ ವಿಷಯ ಮನಶ್ರೀ ಮೇಕಪ್ ಯಾವ ಬ್ರ್ಯಾಂಡ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ ಇದು ಮೇಕಪ್ಪಾ ಇದನ್ ಮೇಕಪ್ ಎಲ್ಲಿದೆ ಖಾಲಿ ಪೌಡರ್ ಹಾಕಿ ಬಂದ ಮೇಕಪ್ ಮಾಡ್ಲಿಲ್ಲವ ಸರಿಯಾಗಿ ಮೇಕಪ್ ಮಾಡ್ಬೇಕು ಎಲ್ಲಿಗಾದ್ರೂ ಹೋಗಿ ಇದು ಬ್ರ್ಯಾಂಡ್ ಲ್ಯಾಕ್ಮೆ ಬ್ರ್ಯಾಂಡ್ ನಮ್ದೆಲ್ಲ ಅವು ಏರಿ ಪಲ್ಲೆ ಸ್ವಾತಿ ಏರ್ ಪಂತೀನಿ ಪಲ್ಲೆ ಎಂಗ್ಲೆಲ್ಲ ಗೊತ್ತಾವಡತ್ತೆ ಎಂಗ್ಲದ ಲೈವ್ಗೆ ಎಲ್ಲ ಬತ್ತೇಳ ಎಂಗ್ಲೆಲ್ಲ ಗೊತ್ತಾವಡತ್ತೆ ಏರಿಂದವು ಏರಿಂದ ಪಂಡಾಡ ಎಂಗ್ಲೆಲ್ಲ ಅಂತ ಗೊತ್ತಾಪು ದಾಯಿ ಮುಚ್ಚಿ ದಿಪ್ಪಿ ನಾವೇನು ಅತಿ ಜೇರನ್ ಪಲ್ಲೆಗೆ ಏರನ್ ಬ್ರೈಟ್ ಟಿಲ್
ಉದರ ಅವು ಊಟ ಆಯ್ತಂತ ಕೇಳ್ತಾ ಇದ್ದೇನೆ ಮನಶ್ರೀ. ಊಟ ಆಗಿದೆ ಮನಶ್ರೀ, ನಿಮ್ದಾಯ್ತಾ? ಎಂತ ಸ್ಪೆಷಲ್ ಮನಶ್ರೀ? ಊಟಕ್ಕೆಂತದು ತರಕಾರಿಯಾ? ಅರೆ ಪಂಜೇರಿ ಒನ ಸಾರನೇ ಇಟ್ಟಿಗೆ ಜೇರನ್ನ ಬ್ರೈಟ್ ಬ್ರೈಟ್ ಇಲ್ದ ಎಂತಂತ ಅರ್ಥ ಆಗುದಿಲ್ಲವಾ ಸ್ವಾತಿ ಅವರೇ? ಹೆಸರದು ಆ ಹೆಸರನ್ನ ಯಾರಿದ್ದಾರೆ ಮಾರ್ರೆ? ಊಟ ಆಗಿದೆ ಮನಸ್ಸು, ನನಗೆ ಫಿಶ್ ಫ್ರೈ. ನಿಮ್ಗೆ ಎಂತ? ಊಟ ಆಯ್ತಾ ಸ್ವಾತಿ? ಅವು ಒಂಜಿ ನೇಮು, ಅವು ನೇಮು ದಾಖಲು ಬರ್ತಿರ್ತೀರಾ ಏರು ಮಾರ್ರೆ? ಅವು ಏರವು ಎನ್ನೆಲ್ಲ ಗೀತ ಮುಟ್ಟ ಬೈಜೇರು. ಡೋಂಟ್ ವರಿ ನಾವು ನಾನು ಒಳ್ಳೆ ಅಂದಂದು ಡೋಂಟ್ ಯಾನ್ ಅಂಚನೆ ಮಲ್ತೊಂದುಲ್ಲೆ ಸ್ವಾತಿ ಇರೆಗ್ ಕಂಫರ್ಟೇಬಲ್ ಉಪ್ಪುನಾಗ ಲೈವ್ಗೂ ಪೋಲೆ ಅಂದಂದು ಅವಂದು ಫುಲ್ಲೇರು ಪನೊಂದುಲ್ಲೇರು ಸ್ವಾತಿ ಸಪೋರ್ಟ್ ಯಾರು ಸ್ವಾತಿ ಸಪೋರ್ಟಿಂಗ್ ಎನ್ನ ಅಂಚನೆ ಮಲ್ತೊಂದುಲ್ಲೆ ಜೇರ್ ಪನೊಂದುಲ್ಲೇರು. ಮತ್ತೆ ಲೈವ್ ಮಾತ್ರ ಮಲ್ಪುನ ವಿಡಿಯೋ ಪೂರ ಡಿಲೀಟಾ? ಯಾನ್ ದಾಯಲ ಬೇಜಾರು ಮಲ್ತುಂಡ ಸಾರಿ ಮಲ್ತುಂಡ ಸಾರಿ ಪನೊಂದುಲ್ಲೇರು ಅಂದನು. ಅಲ್ಲ ಇರ್ ಪಂಡತೆ ಅವು ಪುದರ್ದ ಎಂಕ್ ಯಾನು ಉಲೈ ಉಡ್ಲ ತೂತುಜು ಮಾರ್ರೆ. ಅವು ಪುದರ್ದ ಅವು ಏನು ಯೋಚನೆ ಮಲ್ಪುನಿ ಏರವು ಪುದರ್ದ ಕುಲುನಿ. ಹಾಯ್ ಸಿಸ್ ಬಂದ್ರೆ ಶಾಂತ ಸಿಸ್ ಬರ್ತೀರಿ, ದುರ್ಗಾಪ್ರಸಾದ್ ಬರ್ತೀರಿ. ಹಾಯ್ ದುರ್ಗಾಪ್ರಸಾದ್ ವೆಲ್ಕಮ್. ಶಾಂತ ಸಿಸ್ ವನಸ್ ಮಲ್ತಾರ, ದುರ್ಗಾಪ್ರಸಾದ್ ವನಸ್ ಮಲ್ತಾರ. ಈರ್ದಾಲ ಬೇಜಾರ್ ಮಲ್ದು ಚರ್ಚೆಯರನ್ನು ಪನದುಲ್ಲೇರು ಸ್ವಾತಿ ಸಿಸ್ ಅಂದಂದು ಈರ್ದಾಲ ಪಂತ ಜರ್ ಈರಿಯಪ್ಪಲ ಗೊತ್ತುಂಡ ತೀರಾಗ ಈಕ್ಲೆಗ್ ಸ್ವಾತಿ ಗೀರಿ ಎಂಚ ಪುರ ಗೊತ್ತುಂಡ ಈರಿಯಪ್ಪಲ ಬರ್ಪಿನಾರತೆ. ದುರ್ಗಾಪ್ರಸಾದ್ ವನಸಾಂಡೆ ಬಕ್ಕ ಶಾಂತ ಸಿಸ್ ವನಸಾಂಡೆ ಅವ ಎಂಕ್ ಯಾನ್ ಯೋಚನೆ ಏರವು ಪುದರ್ದ ಕುಲು ಯಾನ್ ಇದ ಬುಡ್ಡ ತೂತು ಜ್ವಾಲ ಉಂಡ. ಥ್ಯಾಂಕ್ ಯು ಸ್ವಾತಿಮ್ಮ ಪನದುಲ್ಲೇರು ವನ ಸಾಂಡ್ ಅವು ಚಾನಲ್ದ ಪುದರ್ ಲವ್ವೇನಾ? ಚಾನಲ್ದ ಪುದರ್ ಲವ್ವೇನು ವನ ಸಾಂಡ್ ಇರ್ನ ಆಂಡಿ 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 ಎಂಕ್ ಫಿಶ್ ಫ್ರೈ ಎನ್ನ ವನ ಸಾಂಡ್. ಜೈ ಶ್ರೀರಾಮ್ ಪನದುಲ್ಲೇರು ಸ್ವಾತಿ ಸಪೋರ್ಟಿಂಗ್ ಉಳ್ಳೇರು. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಚಾನಲ್ ನೇಮ್ ಅವ್ವೆ, ಚಾನಲ್ ನೇಮ್ ಅವ್ವೆ ತೂಕ ನಾಡ್ಗ ಅದೇ ಸ್ವಾತಿ ಸಪೋರ್ಟಿಂಗ್ ಉಳ್ಳೇರು. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಪೋಯರೆ ಎಸ್ ಅವ್ವೆ ಚಾನಲ್ ನೇಮ್ ಅಂದೆ ಇರೆಗ್ಲ ಗೊತ್ತುಂಡ ಜೇರನ್ ಜೇರನ್ ಇರೆಗ್ಲ ಗೊತ್ತುಂಡ ವಿಷಯ? ಅವು ಮುಲ್ತಾ ಎತ್ತ ಇಂಗ್ಲಿಷ್ ತಾಯನಾ? ಜೈ ಶ್ರೀರಾಮ್ ಪನದುಲ್ಲೇರು ದುರ್ಗಾಪ್ರಸಾದ್ ಉಳ್ಳೇರ ಏರ್ ಪುರ ಉಲ್ಲಾರ ಕಮೆಂಟ್ ಪಾಡ್ಲೆ ಓಲ ಒಂಜಿ ಹಾಯ್ ಹಲೋ ಪುರ ಕಮೆಂಟ್ ಪಾಡ್ಲೆ. ಊರ್ದಾನೆನಾ? ಓಕೆ ಓಕೆ. ಎನ್ನ ಲೈವ್ ಗೀತ ಮುಟ್ಟ ಬೈಜ್ಜೀರ್ ಅಂಚಡ, ಎನ್ನ ಲೈವ್ ಗೀತ ಮುಟ್ಟ ಬೈಜ್ಜೀರ್ ತೂಕದ ಅದನ್ನು ಅದೇ ಬನ್ನಾಗ ತೂಕ ಬಕ್ಕ ಹೆಂಚಿನ ಪೂರ ಡಿಲೀಟ್ ಮಾಡ್ತೀನತೆ. ಯಾನ್ಲ ಎನ್ನ ಕೆಲವು ಶಾರ್ಟ್ ವಿಡಿಯೋ ಡಿಲೀಟ್ ಮಲ್ತೆ ಮಾರ್ರೆ. ಅದೊಂತೆ ಎನ್ನ ಚಾನಲ್ ಅಂತೆ ಬಾರಿ ಪಂಗೊಂಡು ಡೇಂಜರ್ಡ್ ಉಂಡು ಚಾನಲ್.
ಆಯ್ ಒರಿಯತ್ತ ಆಯನೊಟ್ಟು ಒಂಜಿ ಪೊಂಜೋಲ ಇತ್ತಂಡು ದಾದ ದಾದ ಪನೊಂದು ಇತ್ತಂಡು ಅಂದೆ ಈರ್ನ ಲೈವ್ಗ್ ಬತ್ತಿತ್ತೀರಾ ಹಾಕುಲು ಈರ್ನ ಲೈವ್ಗ್ ಆ ಪೊಂಜೋಲ ಅವುಲ ಬ್ರೈಟ್ ಇಲ್ಲಿ ಪಂಡರತೆ ಆ ಚಾನಲ್ ಹಾಕುಲು ಬತ್ತಿತ್ತೇರೆ ರೆಡ್ ಚಾನಲ ಈರ್ನ ಬಗ್ಗೆ ಪನೋಡಾಂಡ ಈರ್ನ ಬಗ್ಗೆ ಗೊತ್ತಿತ್ತದು ಪನೋಡ ಹಾಕುಲು ಒಂಜ ಈರ್ ಬೇತೇನ ಲೈವ್ ಉಡುದಲ್ಲ ಸಪೋರ್ಟ್ ಮಲ್ಪುನೇಕ್ ಹಾಕ್ಲಿಕ್ಕೆ ನಂಜ ದೈಕ್ ಪನೋಡ ಅವು ಅತೆ ಎಸ್ ಇರೇ ಗೊತ್ತುಂಡೆ ಜೇರನ್ ಮೇರೆ ಗೊತ್ತುಂಡು ಗೆತೆ ಜೇರನ್ ಇಜ್ಜಿ ಅವು ಕೊಂಚ ಲೈವ್ಡ್ ಆತೀನಿ ಕೊಂಚ ನಪ್ಪದಲ್ಲಿ ಗೊತ್ತುಂಡೆ ಪಲ್ಲೆ ತುಕ ಏರ್ ಕೊಂಚ ದಾದ ಆಡಿಸಿಸ್ ಸ್ವಾತಿ ಉಂಡತ್ತೆ ಯಾರನ್ನ ಚಾನದ ವಿಡಿಯೋ ಪೂರ ಡಿಲೀಟ್ ಮಲ್ತೇರಿಗೆ ಆನ ಬಗ್ಗೆ ಏರ ಬೇತೆ ಲೈವ್ ಪೋದು ಏನೇನ ಪತ್ತೀರ್ನಿಗೆ ಅಂಚ ಐಕೋಸ್ಕರ ಐಕೆ ಎಂಗುಲು ಪನ್ಪಿನ್ ದಾಯ ಡಿಲೀಟ್ ಮಲ್ತೀನಿ ಕೇನ್ ಎಂಗುಲು ಅಂಚೆ ಅತ್ತಿ ಇರು ಪನ್ನೆ ಅಡ್ಡೆ ದಾಯ ಗೊತ್ತು ನಮಕ್ಳ ಗೊತ್ತಾವಡತ್ತೆ ಏರು ದಾದ ಅಂದ್ ಕೆಲವೇರು ಏರಿಯಾಗಳ ಸಪೋರ್ಟ್ ಮಾಡ್ಬೇಕು ತಗೊಂಡು ಆ ಒಂದಿನಗಳು ಪನ್ಪೇರ ಅತಿ ಶಾಂತಿಸ್ ಒಡ್ಲೆ ಅವು ಪನದಲ್ಲಿ ಅಂದಂದು ಇಂಕದ ಗೊತ್ತಿಲ್ಲ ಒಡ ಪಣಿ ಇರತ್ತೆ ಅವತ್ತು ಮಂಡೇರು ಅವೇ ತಿರ್ಕೊಂಡು ಅಂಚ ಓ ಅಂದೆ ಓಕೆ ಓಕೆ ಜನ ನಮಗ್ ಗೊತ್ತು ಬಂದವು ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಥ್ಯಾಂಕ್ ಯು ಮನಶ್ರೀ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯ ಹಾಡನ್ನು ಹಾಕಿದ್ದೀರಾ ಥ್ಯಾಂಕ್ ಯು ಸ್ವಾತಿ ಇರು ಪೇಸ್ಲೇ ಮಲ್ಪುನೆ ಶಾಂತಿ ಸೂಪರ್ ಪಣದಲ್ಲೇರು ಮನಶ್ರೀ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೀವು ಪೇಸ್ ಲೈವ್ ಮಾಡುದ ಸ್ವಾತಿ ಅಲ್ಲ ಅನೀಶ್ ಅವ್ರು ಬಂದ್ರು ಹಾಯ್ ಅನೀಶ್ ವೆಲ್ಕಮ್ ಊಟ ಆಯ್ತಾ ಅನೀಶ್ ಯಾನ್ ಲೈವ್ ಉಲ ಮಲ್ಪುಜಿ ಅಂದೆ ಓಕೆ ಓಕೆ ದಾದ ಮಲ್ಪುವಾರು ಯಾನ್ ಪಾತಿರೊಂದುಲ್ಲೇ ಅನೀಶ್ ಫ್ಯಾಂಟಾಸ್ಟಿಕ್ ಅಂತ ಶಾಂತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಶಾಂತಿ ದಾದಿ ಗಜಿಪಿಯೇ ದಾದಿ ಸ್ಪೆಷಲ್ ಇನಿ ಅನೀಶ್ ವನಸಾಂಡೆ ದಾದಿ ಸ್ಪೆಷಲ್ ದುರ್ಗಾಪ್ರಸಾದ್ ಹಾಯ್ ಬಂದು ಪೋಯಿರು ಬಕ್ಕ ದುರ್ಗಾಪ್ರಸಾದ್ ಇಜ್ಜೇರು ಓಡಿ ಪೋಯಿರು ದುರ್ಗಾಪ್ರಸಾದ್ ಬಿಸಿ ಇಲ್ಲೇರಾ ಅಂದ್ ಮನಶ್ರೀ ಸೂಪರ್ ಅಂತ ಹೇಳ್ತಿದ್ದಾರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಮನಶ್ರೀ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಾನೆ ತೆಲಿಕೆದ ಬೊಳ್ಳಿ ಯೋಗೀಶ್ ಅವರೇ ಏಕೆನೊಂದುಲ್ಲೇರು ಯೋಗೀಶ್ ಅವರೇ ವೆಲ್ಕಮ್ ಊಟ ಆಯ್ತಾ ನಿಮ್ಮದು ಉಗ್ಗ ಆಂಡಿಯೇ ಪನದುಲ್ಲೇರು ದಾದಿ ಕಜಿಪಿಯೇ ಮಿಕ್ಸ್ ವೆಜ್ ಸಾಂಬಾರು ಬರ್ಸ ಉಂತುಂಡಿಯೇ ಶಾನ್ಸಿಸ್ ಬರ್ಸ ಉಂತುಂಡೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮನಶ್ರೀ ಮತ್ತೆ ಶಾಂತಿಸ್ ಥ್ಯಾಂಕ್ ಯು ಜೇರನ್ ಎಸ್ ಪನದುಲ್ಲೇರು ಇದೇ ಕೋಳಿ ಬರ್ಸೋಂಡು ಆಡು ಜೇರನ್ ಶಾಂತಿಸ್ ಉಳ್ಳದೆ ಬೊಂಬಾಯಿಡುಲ್ಲೇರಿ ಈರ್ಲ ಬೊಂಬಾಯಿಡುಲ್ಲದ ಎನ್ನ ಫೇವ್ರೇಟ್ ಲೈವ್ ಈರೇ ನಾ ಮನದುಲ್ಲೇರು ಎದ್ದೆ ಪೊಕ್ಕಡೆ ಬೇರೆ ಮಾತ ಕೊಡಿಟ್ಟು ಪೋಡ್ತೀನಿ ಅವೇನೇ ಪನ್ಪಿನ್ ಕೂಡ ಅದೇ ಜೇರನ್ ಅವೇನೇ ಪನ್ಪಿನ ತೀರು ಹೆಂಗ್ ಗೊತ್ತು ನೀರ ಡೈಲಾಗೆ ವಿಜಿಸಿಸ್ ರೋಡ್ ಫುಲ್ ಆತು ಓ ಮೈ ಗಾಡ್ ರೋಡ್ ಫುಲ್ ಆತು ಮಾರ್ರೆ ಬಾಕಿ ತರಕಾರಿ ಕಂಡ್ರೆ ಪೋಯ್ಜಾರ ಊರ್ದಲೈವಾ ಓಕೆ ಓಕೆ ಈರು ಊರಿಯೇ ಈರು ಒಲ್ತ ಊರ್ದಾರಿಯೇ ಜೇರನ್
ಸಂಗೀತನಾ ಬರೋದು ಇತ್ತೆ ಕುಳಜಿ ಸಂಗೀತ ಬರ್ಪುಂಡು ಬತ್ತನಿತ್ತೆ ಕುಳಜಿ ಸಂಗೀತ ಬರ್ಪುಂಡು ಎನ್ನ ಪುದಾದ ಐತ ಗಮ್ಮತ್ತುಂಡು ಅವು ಪೋಣ ಅಂದವಲ್ಲ ಬೇತೆ ಕಲ್ಲ ಲೈವ್ ಒಂಜಿ ಲೈವ್ ಬತ್ತ ಅವಲೇ ಕುಲ್ಲುಂಡು ಮಸ್ತ್ ಪೊರ್ತು ಮೆಸೇಜ್ ಪೂರ ಮಲ್ಪುಡವು ಬೊಲ್ಲೋಡು ಪೋವು ಸಂಗೀತ ಬೆದ್ರನಾ ಬೆದ್ರದಾರ ಇದು ಇಜಿಸಿಸ್ ಕೋಡೆ ಕೊಯ್ನದಿ ಕೋಡೆ ಕಂದರ ಹಾ ಬೆದ್ರದಾರ ಇದು ನೀ ಈರ ಚಾಂಡ ಒಂದೇ ತಾಂಡಿ ಜೇರನ್ WH ಆಂಡ ಹಾಯ್ ಪನದಲ್ಲಿ ಯೋಗೀಶ್ ಅವರು ಯೋಗೀಶ್ ಅವರ ಎಂಚೊಲ್ಲರಿಗೆ ಗೋಡೆ ಕೊನದಿ ಗೊತ್ತುಜ್ಜಿ ಬೆದ್ರಾನ್ ಗೊತ್ತುಜ್ಜಿ ಕೂಡ ನೀರು ಸುರತ್ಕಲ್ಲ ತಾಂಡನ್ ಸುರತ್ಕಲ್ ಅವು ದೂರ ಆಣದು ಬೆದ್ರ ಓಲು ಸುರತ್ಕಲ್ ಓಲು ಬೆದ್ರ ಓಲು ಸುರತ್ಕಲ್ ಓಲು ಲೆಸ್ ಆತುಂಡು ಏತಿತ್ತಂಡಿ ಜೇರನ್ ಈನಪ್ಪ ಲೈವ್ ಮಲ್ತೊಂದು ಇತ್ತರತಿ ಜೇರನ್ ದಾಯ್ ಬಕ್ಕ ಉಡ್ನಿ ಲೈವ್ ಮಲ್ಪುನ ಈನ ಲೈವ್ ಏತ್ ಎಡ್ಡೆ ಒಂದಿತ್ತು ಮಾರ್ರೆ ಕಾಮಿಡಿ ಲೈವ್ ಇರ್ನ ಯಾನೊಂಜಿ 4 ಸಲ ಬೈದಿತ್ತೇನ ಲೈವ್ ಗೊತ್ತುಂಡೇರಿಗೆ ಸ್ವರಲ ಹರಿಡಿ ಬೈದಿತ್ತೆ ಅನ್ನ 4 ಸಲ ಜೇರನ್ ಮುಂಚಿ ಸಾರ ಅಣ್ಣ ಅತ್ತಿ ಐಟ್ ಇರಿಗೆ ಆಫ್ಮೋನ ಮಲ್ಪೊಲಿ ಅತ್ತೆ ಜೇರನ್ ಜಿತು ಬ್ರೋ ಇರಿಗೆ ಆಫ್ಮೋನ ಮಲ್ಪೊಲಿ ಅತ್ತೆ ದಾದ ಯೋಚನೆ ಸಂಗೀತ ಸಿಕ್ತು ದಾಲೆಜ್ಜಿ ಇಂಚೆನೆ ಒಂಜಿ ಏರ ವಿಷಯ ಪಂಡೆ ಅಂಚೆ ಮಸ್ತ್ ತಿಂಕ್ ಮಲ್ಪೆ ಅಂಚ ಬಾನಲ್ಲು ನೀನೇ ಹುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಇರ್ ಮೂಜಿ ಸಾರ ಒಪ್ಪುನಾಗ ಇರೆಗ ಆಪ್ಮೋನ ಮಲ್ಪೆರ್ ಬಲ್ಲಿತ್ತಂಡೆ ಅಪ್ಪಗ ಲೆಸ್ ಅಪ್ಪುಜಿಗೆತೆ ಮನಸ್ರಿ ಅವರು ಸೂಪರ್ ಅಂತ ಹೇಳ್ತಾ ಇದ್ರೆ ಮಲ್ಪೋಲಿ ಪನೊಂದುಲ್ಲೇರ್ ಬಟ್ ಪೇ ಮಲ್ಪೋಡತ್ತೆ ದಾದ ಪೇ ಮಲ್ಪೋಡು ಮೂಜಿ ಸಾರ ಮಲ್ಪೆರೆ ಪೇ ಮಲ್ಪೊಡೆ ನಮ್ಮತ್ತೆ ಮೂಜಿ ಸಾರ ಮೋನ ಮಲ್ಪೆರ್ಲ ಪೇ ಮಲ್ಪೊಡ ಏನಿ ಪೇ ಮಲ್ಪುನಿ ಎಂಕಿ ಪಣ್ಣೆನೆ ಅರ್ಥ ಆಯ್ತು ಮಾತ್ರ ಅವು ಪೇದಾದಂದ ಅರ್ಥ ಆಯ್ತು ಪೇ ಮಲ್ಪಡ ನಾನು ಇತ್ತೇನೆ ವೈಟ್ ಬುಡ್ಪಿನ್ ಪೇ ಮಲ್ಪೆರ್ ಇಜ್ಜೆಂಡ ಪೇ ಮಲ್ಪಡ ಪುರ ಬೇಲೆ ಇಜ್ಜೆಗಲ್ಲ ಕತೆ ನನ್ನ ಕತೆ ಬಾಳಿನ ಕಣ್ಣೀರಣಿಗಳು ಬರೆದಿರುವ ಹೆಣ್ಣಿನ ಕಥೆಗಳು ಅದು ಗೊತ್ತಿಲ್ಲವಾ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನ ಪುಟಗಳಲ್ಲ ಅದು ಬರುದಿಲ್ಲವಾ ಕಾಸು ಕೊರಡು ತೋಜೋಡು ಅತ್ತು ಐಟ್ ಪರ್ಚೇಸ್ ಮಲ್ಪೆರೆ ಉಂಡು ಕೆಲವು ಟೂಲ್ಸ್ ಆಫ್ ಮೋನ ಮಲ್ಪನಾಗ ಕೆಲವು ಟೂಲ್ಸ್ ಪರ್ಚೇಸ್ ಮಲ್ಪೆರೆ ಉಂಡಾ ಹಾ ಅಂಚ ಎಂಗು ಗೊತ್ತಿತ್ತು ಜಿ ಮಾರ್ರೆ ಅಂಚ ಪುರ ಉಂಡು ನಾ ಫುಲ್ ಮೋನ ಮಲ್ಪನಾಗ ಇಜ್ಜ ಯಾನ ಜನ ಫುಲ್ಲೇ ಮಲ್ಪುಣ ಹೆಂಗ್ ಕೊರ್ರೆ ಪುರ ಉಪ್ಪರಲ್ಲಿ ಅಯ್ಯೋ ಎಂಕ್ ಫುಲ್ ಆಪಿನ ಹಿಡ್ದಿತ್ತೆ ಆಪುಡೆ ಜನ ಡೌಟ್ ಆತನು ಅಂಚೊಂಡೆ ಇರೇ ಪುರ ಐತೆ ರೂಲ್ಸ್ ಪುರ ಗೊತ್ತುನದಿ ಮಾರೆ ಎಂಗ್ಲಿಗೆ ಗೊತ್ತಿದ್ದ ಎಂಗ್ಲು ವೈಟಿಗೆ ಬೈದೀನಿ
ಒಂಜಿ ಎದ್ದಿತ್ತು ನೀರು ಪಲ್ನಿ ಅಂದಾಜಿರಕುಲು ಏಪನೆ ಮಲ್ದುವೆ ಇಜಿಂಡ ಯಾನಿ ಏಪನೆ ಮಲ್ದುವೆ ಸ್ಟೂಲು ಗಾತ್ರೇಟ್ ಉಪ್ಪುನ ಮಾರ್ರೆ ಅಂದೆ ಸ್ಟೂಲು ಗಾತ್ರೇಟ್ ಉಪ್ಪುನ ಗಾದಿ ಏತ್ರೇಟ್ ಉಪ್ಪುನ ಆಯ್ತಾ ಮನ್ವೇರ ಐಟ್ಲಾ ಸಂಗೀತಕ್ಕನ ಮಕ್ಕರು ಮನ್ವೇರ ಅತೆ ಟೂಲ್ಸ್ ಬಂದ್ರೆ ಸ್ಟೂಲ್ ಬಂದ್ಪೇರು ಅತೆ ಅಯ್ಯೋ ಶಾಂತಿ ಸಿಸ್ ತೂಲೆ ಶಾಂತಿ ಸಿಸ್ ಪೂರೆಟ್ಲ ಬಂಗನೆ ಈ ಮೇಟು ಒದ್ದಾಡು WH ಅವರೇ ಒದ್ದಾಡುನು ಆ ಮೇಟು ಕೂಡ ಮೋನ ಅವರೇ ಒದ್ದಾಡುನು $5 ಅವರೇ ಒದ್ದಾಡುನು ಮುಂದೆ ಪೂರ ನವ ಸತ್ಯ ಓಲ ಬೊಡ್ಚಿ ಮనీ ಪನಿ ಇಲ್ಲಡ್ಕುಲೊಂಡ್ಗ ಹೆಂಗ್ ಗೊತ್ತಾಂಡ ಸ್ಟೂಲ್ ಅತ್ತವು ದೇವರೇ ಟೂಲ್ ಒಂದು ಗೊತ್ತಾಂಡಿ ನಮ್ಮೆ ನಮಕೊಂಜಿ ಟೂಲುದ ಬದಲ ಸ್ಟೂಲ್ದೆ ತೊಂದ್ರೆ ಅಪ್ಪುಜ ಪೋದು ಅಂಗಡಿಡು ಐಕ್ ಕಮ್ಮಿ ರೇಟ್ ಉಪ್ಪತೆ ಆ ಟೂಲ್ ಕಾಸು ಕೊರ್ಪಿನ ಸ್ಟೂಲ್ ಕಂಡ್ರೆ ಅಪ್ಪುಜ ಮಂಡಿಗೆ ದೀವಡದು ಅಯ್ಯೋ ದೇವರು ಬಕ್ಕ ವಾವ ನಮ್ಮನೆದ ಪೂರ ಉಂಡು ಗೊತ್ತಿನ ವೈಟ್ ಇಟ್ಟು ನಮಗೆ ಗೊತ್ತಿಜ್ಜಿ ಹೆಂಗ್ ಗೊತ್ತೇ ಇಜ್ಜಿ ದಾದಂದು ಆಫ್ ಮೋನ ಮಲ್ಪನೇಟ್ ಅಂಚ ಪೂರ ಉಂಡೊಂದು ಕೂಡ ಏಳೆಲ್ಲ ಕೇನ್ ಹೊಡಿತೆ ಪೋದು ಆಫ್ ಮೋನ ಮಲ್ಪನೆ ಎಂಚ ಅಂದು ನಾನು JCB ಮಾರ್ರೆ ಫೋಟೋ ಚೇಂಜ್ ಆಗಿದೆ JCB ಅವರದು JCB ಚೇಂಜ್ ಆಗಿದ್ದಾರೆ ಮಾಡ್ರೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಮಾನಶ್ರೀ ಅವರು ಅದು ಕೂಡ ಗೊತ್ತಿಲ್ಲವಾ ಅದರ ಬದಲು ಬೇಕಾದ್ರೆ ಬೇರೆ ಆಡ್ತೇನೆ ನಾನು ನೀನ್ ಚಂದಾನೇ ನಿನ್ನಾಸೆ ಚಂದಾನೇ ನೀ ನನ್ನಲ್ಲಿ ಎಂದೆಂದು ಚಂದಾನೇ ನಾನು JCB ಮಾರ್ರೆ ಅಂತ ಹೇಳ್ತೇನೆ JCB ಅಲ್ಲ ಮಾರ್ರೆ ನಾನು ರವಿ ಅಂತ ಹೇಳ್ತಾ ಇದ್ದಾರೆ ಮೂವಿ ಹೀರೋಯಿನ್ ನಮಸ್ತೆ ಒಡೆಪೋತೀನಿ ಕಿರಣ್ ಯಾಕಡೆ ಅವರ ಮೂವಿ ಹೀರೋಯಿನ್ ಪಂದು ಪೋಯಾರ ಇತ್ತ ಕೂಡ ಬರ್ತಾರೆ ಕೂಡ ಮೂವಿ ಹೀರೋಯಿನ್ ಪನ್ನೊಂದುಲ್ಲಾರು ಒಡೆಪೋತೀನಿ ಊಟ ಆಯ್ತಾ ಮಾರ್ರೆ ಆಯ್ತಾಯ್ತು ಊಟ ಆಗಿ ಫಿಶ್ ಫ್ರೈ ಅಂತ ತಿಂದು ಬಂದದ್ದು ನಾನು ಅಯ್ಯೋ ಸಾಂಗ್ ಬೇಡ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆ ಸಾಂಗ್ ಬೇಡ ಕೆಲವರಿಗೆ ಸಾಂಗ್ ಬೇಕು ಬೇಕಾದವರು ಹಾಕಿ ಸಾಂಗ್ ಆಯ್ತಾ ನಾನು ಆಡ್ತೇನೆ ಆಯ್ತಾ ಬೇಡದವರು ಕಿವಿಯನ್ನು ಹೀಗೆ ಇಟ್ಕೊಂಡು ಕೂತ್ಕೊಳ್ಬೇಕು ನಾವು ಆಡೋ ಮತ್ತೆ ಕಿವಿ ಹೀಗೆ ಬಿಟ್ರೆ ಈ ಜೇರನ್ನು ಪೊಕ್ಕಡಿ ಹೆಂಗ್ ಮಕ್ಕಳು ಮಾಡ್ಕೊಂಡು ಒನ್ಸ್ ಮೋರ್ ನೀನು ಪೊಕ್ಕಡಿಸಿದನು ದುನಿಯಾಡು ಈರ್ನ ಮೂವಿ ಹೀರೋಯಿನ್ ಅವರೇ ದುನಿಯಾಡು ಈರ ಮೂವಿ ಹೀರೋಯಿನ್ ಯಾನತ್ತಪ್ಪ ದುನಿಯಾಡು ಏರೇರೆ ಗೊತ್ತು ದುನಿಯಾ ಪಿಕ್ಚರ್ ಒಂದು ಗೊತ್ತುಂಡು ಬ್ಯಾಂಗಲ್ ಬಂಗಾರಿ ಸಾಂಗ್ ಆಡು ಮಾರಿಯೋ ಬ್ಯಾಂಗಲ್ ಬಂಗಾರಿ ಕಲೀರೇ ಇಲ್ಲ ಮಾರ್ರೆ ಕಂಗ್ರ್ಯಾಚುಲೇಷನ್ ಜಾನು ಈ ರಾಜನ್ ನೀನೆ ಕ್ವೀನು ಟಂಟಾಣ ನಾನ ನಾನ ಟೇಬಲ್ ಟೆನ್ನಿಸ್ ಸೇರಿಯಾನಾ ಒಪ್ಪೋಲೆ ಶಾಲೆ ಬಿಟ್ನಾಗ ಅವಳೇ ಪುಡು ಶಪ್ಪ ಕೂಡ ಏರ್ಲಿ ತೋರ್ಪಿನ ಬಾಬಾ ಇರೇನು ಬೊಚ್ಚಿ ಪಾರ್ಟಿಸಿಪೇಟ್ ಆಡು ಅಯ್ಯೋ ನಾನೇ ಇನ್ನು ಎಂಗ್ಲಿ ಪರ್ಮಿಷನ್ ಕೊನೊಡುತ್ತೆ ಎಂಗಳ ಪರ್ಮಿಷನ್ ಲೆಟರ್ ಬರೋಡ್ಚಾ ಎಂಕ್ ಅಲ್ಲ ಚೀಟಿ ಯಾನ್ ಪರ್ಮಿಷನ್ ಕೊರಿಬೇಕತ್ತ ಆತಂಡು
ಪಾರಿವಾಳ ಅವ್ರು ಬಂದ್ರು. ಹಾಯ್ ಪಾರಿವಾಳ. ರವಿ ಅವ್ರು ನಗ್ತಾ ಇದ್ದಾರೆ. ದಾದಾ ಗ್ಯಾಯಗ್ ಆಯ ಕುಜಲ್ದೆತ್ತು ಬತ್ತಿ. ಅಯ್ಯೋ ಅವ್ರು ಟೇಬಲ್ ಟೆನ್ನಿಸ್ ಸೇರ್ದೆಗೆ ಮಾರ್ರೆ. ಅವು ಶಾಲೆ ಬಿಡ್ಬೇಕು ಅಂತೋಡ್ಗೆ ಅಂಚ ಯಾನ್ ಎಂಕ್ ಲೆಟರ್ ಬೈಜತ್ ಲೆಟರ್ ಬರೋಡತ್ತ ಪರ್ಮಿಷನ್ ಲೆಟರ್ ಬರೋಡತ್ತ ಅಂಚ ಐಕ್ಯ ನೀ ಎಂಚ ಅವು ಪಂದು ಬತ್ತಂದು ಯಾನ್ ಕೇಂದು ಶಾಲೆ ಬಿಡ್ಬೇಕು ಕೂಡ ಯಾನ್ ಪೂಡಿ ಇಲ್ಲಿ ತೊಂಬರ್ರೆ ಮೇರೆ ಡ್ಯೂಟಿ ಪೋಪಿ ನಾನು ಎಂಕ್ ಪೂಡ ಹಾಪುಂಡು ಪೋರೆನೆ 100 ರೂಪಾಯಿ ಹಾಪುಂಡು ರಿಕ್ಷೋಗೆ ಬರ್ರೆ ಪೋರೆ ನೂತ್ತ ಚಿಲ್ಲರೆ ಹಾಪುಂಡು ಹೋದು ಬರ್ರೆ ರಿಕ್ಷೋಗೆ ದಿನವಾಲ ಪೋಪಿನಿ ಬೇಲೆ ಎಂಕ್ ಜೇರ್ ಅಂತ ಹೇಳ್ತದಲ್ಲೇರು. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನಿತು ಅಂತರ. ಬಂದು ಹೋಗುವ ಸ್ನೇಹ ಸಾವಿರ ನಮ್ಮ ಬಂಧ ನಿರಂತರ. ಸ್ಕೂಲಿಗೆ ಪೋಯರಾ ಬೇರೆ ಸ್ಕೂಲಿಗೆ ಪೋಯರಾ ಅಂದ್ ಬೆಡಿ ಇಜ್ಜಿ ಶೂಟ್ ಮಾಡ್ಬೇಡ. ಸಂಗೀತ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ನಮಕ್ ಬರಿಗೂ ಇಜ್ಜಿ ಹಾಯ್ ಸಂಗೀತ ವರದಲ್ಲೇರು ಜೇರನ್ ಅಂದಿಯ ಜೇರನ್ ದುರ್ಗಾ ಸಿಸ್ ಮೈಕ್ ಚೆಕ್ 1 2 3 ವರದಲ್ಲೇರು ಇತ್ತೆ ಬತ್ತನ ಒಂಜಿ ಡೈಲಾಗ್ ಉಂಡು ಅರೆಡ ಆದೇಶ ಎನ್ನ ಮಗ. ಅಯ್ಯೋ ಪೋಲಿ ಸ್ಕೂಲ್ ಮಲ್ಪಲೆ. ಅಯ್ಯೋ ದೇವರ ಬೇಸ್ತೋಳು ಎಂಕ್ ತೆಲಿಕೆ ಆರ್ಬಿಡು ಮಾರೆ. ಶಾದಿ ಜೇರನ್ ಬನ್ನದಲ್ಲೇರು ಹಲೋ ಮೇಡಮ್ ಬರೋದಲ್ಲೇರು. ಶಾದಿ ಸೂಪರ್ ಬರೋದಲ್ಲೇರು. ಆಯ್ ಜೇರನ್ ಸರ್ ಬರೋದಲ್ಲೇರು. ರೆಸ್ಪೆಕ್ಟ್ ಜೋರು ಉಂಡು ಸರ್ಗೆ ಸರ್ 6 ಸರ್ ಬರೋದಲ್ಲೇರು ತುಲಿ ಹೇಳಿ ಸಂಗೀತ ಮ್ಯಾಮ್ ಅಂತ ಹೇಳಿದೆ. ಏನ್ ಪಂಡಿತ ಸಂಗೀತ ಬರ್ಪುಡಿತ್ತೆ ಅಂತೇಳಿ ಅವೇ ಏನು ಹೇಳೋದು. ಮಿಸ್ ಸಂಗೀತ ಹವರಿಯು ಆಯ್ ಮಾರ್ರೆ ಊಟ ಆಯ್ತು ಅಂತ ಕೇಳ್ತಿದ್ದೆ. ಆಯ್ತು ನಿಮ್ದಾಯ್ತು ರವಿ ಅವರ ಊಟ. ಅವಳಿಗೆ ನನ್ನ ನೆನಪೇ ಇಲ್ಲ, ನನಗೆ ಅವಳ ನೆನಪಾದಾಗ ದಿನಗಳೇ ಇಲ್ಲ. ಐ ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಯ್ಯೋ ಅನಿಲ್. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. JCB ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸಂಗೀತ ಮ್ಯಾಮ್. ನಿಮ್ಮ ಬಗ್ಗೆ ಏನೇ ಮಾತು. ಹೌದೌದು ಬಾರೆ ನಮ್ಮ ಮನೆಗೆ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ರೊಟ್ಟಿ ರೈಸ್ ಸಾಂಬಾರ್ ಅಂತ ಹೇಳ್ತಾ ಇದ್ದಾರೆ. ಬರುವ ಖಂಡಿತ ಒಂದು ದಿನ ಬರ್ತೇನೆ ರವಿ ಅವರೇ. ಆಗ ಚಿಕನ್ ಮಾಡಿ ಇಡ್ಬೇಕು ನೀವು. ನಮ್ಗೆಲ್ಲ ರೊಟ್ಟಿ ಸಾಂಬಾರ್ ಆಗುದಿಲ್ಲ. ಹಾಯ್ ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನನ್ನ ಬಗ್ಗೆ ಮಾತು? ನೀವು ಫೇಮಸ್ ಸಂಗೀತ ಈಗ ಎಲ್ಲ ಕಡೆಗಳಲ್ಲಿ. ಶಾಂತ ಸಿಸ್ ಮನದುಲ್ಲೇರು ಜಯರನ್. ಹಾಯ್ ಶಾಂತ ಸಿಸ್ ಮನದುಲ್ಲೇರು ಜಯರನ್ನ ಪದ್ಯ ಎಂಚೆತ್ತನ್ ಪಾಲನೆ ತುಕ ಪ್ರೇಮದ ಕಾದಂಬರಿ ಪದ್ಯ ಸರಿ ಪಂಡೆನಾ ಅತ್ತ ತತ್ತನ ಒಲ್ಪ ಮಾಡಲ. ನಿಮಗೆ JCB ಬೇಕಾ ಮಾರ? ಇಲ್ಲಿ ಗಾಡಿಯೇ ಬಿಡ್ಲಿಕ್ಕೆ ಬರುದಿಲ್ಲ. ನಾನು JCB ತಗೊಂಡು ಎಂತ ಮಾಡುದು? ನನಗೆ ಗಾಡಿ ಬಿಡ್ಲಿಕ್ಕೆ ಬರುದಿಲ್ಲ ಮಾರೆ. 2 ವೀಲರೇ ಬರುದಿಲ್ಲ ನನಗೆ. ಇನ್ನು ಇಷ್ಟು ದೊಡ್ಡ ಚಕ್ರದ್ದು ಎಂತ ಮಾಡುದು ನಾನು ಮನೆಯಲ್ಲಿ ತಕೊಂಡು? ಎಸ್ ಪರ್ಫೆಕ್ಟ್ ಬರೋದಿಲ್ಲ. ಥ್ಯಾಂಕ್ ಯು ಜೇರನ್, ಥ್ಯಾಂಕ್ ಯು ಸೋ ಮಚ್. ತಪ್ಪಣ ಇರ್ಪ ನೋಡು ಅಪ್ಪ ನನ್ನ ಮಕ್ಕಳು ಒಂಚೂರು ತಿದ್ದೋಲತೆ. ನೀವು ಒಳ್ಳೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ಆಯ್ತು ಅನಿಲ್ ಬ್ರೋ ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ. ಮೇಕಪ್ ಆದ ಬರ್ತೀರ? ನನ್ನದು ಮೇಕಪ್ ಆದ ಬರ್ತೀನಿ. ಒಂದು ಮೇಕಪ್ ಆದ ಬರ್ತೀನಿ. ಶಾಂತ ಸಿಸ್ ಸೂಪ್ ತಿಳ್ತಂದು ನೀರು ಸಾಂಗ್ ಎಂಚ ಹತ್ತಂಡು ಶಾಂತ ಸಿಸ್ ಬಂದ ಅರೆಗೆ ನಾನು ಓಪಂಡ ಶೋಕೆ ಹಾಪುಂಡು ಅರೆಗ್ ಅದೇ ಶಾಂತ ಸಿಸ್ ಆರ್ನದಾಲ ಕಂಪ್ಲೇಂಟ್ ಇಜ್ಜಿ ಸಾಂಗ್. ಕೆಲವರಿಗೆ ನನ್ನ ಕಂಡೆ ಉರಿ ಸರ್ ಪನೊಂದಿಲ್ಲ. ಆಯ್ತು ಸಿಸ್ ಚಪಾತಿ ಆಗಲ್ಲ ಪಲ್ಯ ಸಿಸ್. ಚಪಾತಿ ಆಗಲಕಾಯಿ ಪಲ್ಯ ಅಂತ ಬರ್ಬೇಕಿತ್ತು ಅದು ಅಲ್ವಾ? ಸೂಪರ್ ಇತ್ತು ನಿಜ. ಪರ ಯಾಕೆ ಮ್ಯಾಮ್ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಹುಡುಗಿ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗ ಚೇಂಜ್ ಆಗೋದು ಬೇಕು. ಅಯ್ಯೋ ದೇವ, ಈ ಅನಿಲ್ನ ಬ್ರೇಕಪ್ ನಿಂದ ಆಗ್ಲಿಲ್ಲ ಮಾರೆ.
सैया जी से आज मैंने ब्रेकअप कर लिया ಈ ಅನಿಲ ಬ್ರೇಕಪ್ ಡಾಯ್ಜಿ ಯಾನ್ ಸರಿ ಅಂದು ಈರ್ ಸರಿ ಇತ್ತೆ ಇರು ನನಂತು ಶಾಲೆಯ ಪಾಠ ಮಲ್ಪರೆ ಪೋಲಿ ಜೇರನ್ ಇರು ಸರ ಯಾರಿತ್ತೆ ಇರಿಗೆ ಮಲ್ಲ ಪೋಸ್ಟ್ ತಿಕ್ಕದು ಒಂದು ಸಾರಿ ಮೋಸ ಹೋದ ಹೃದಯ ಮೆದುಳಿಗೆ ಹೇಳಿತು ನಾನು ಮತ್ತೆ ಪ್ರೀತಿ ಮಾಡಬೇಕು ನನ್ನ ಕೈ ಬಿಡು ಅಂತಾಗ ಅಯ್ಯೋ ಜಯರನ್ ಅಲ್ಲ ಅಯ್ಯೋ ಅನಿಲ್ ಎಂತ ಆಯ್ತು ಮಾರಯ್ಯ ಇದು ಡೆಡ್ ಆದ ಮೇಲೆ ಹೌದೌದು ಅದೌದು ಡೆಡ್ ಆದ್ಮೇಲೆ ಎಂತ ಗೊತ್ತೇ ಆಗುದಿಲ್ಲ ಶಾನ್ ಸೂಪರ್ ಪಣದಲ್ಲಿ ಕಾಣೆ ಮೋನೆದ ದರ್ಶನ ಆತ ಜತೆ ಅಂದಿಯೇ ಕಾಂಡೆ ಆತ ಜೈ ಕಿತ್ತ ಬರ್ತೀನಿ ಒಂಚೂರು ಬಾಯ್ ದುರ್ಗಾ ಮ್ಯಾಮ್ ದಾಯಿಯೇ ಸಂಗೀತ ಯಾಕೆ ಹೋಗುದು ಸಂಗೀತ ನಿಲ್ಲು ನಿನ್ಗೆ ಕಿರೀಟ ಸಿಗ್ಲಿಲ್ವಾ ಮತ್ತೆ ಯಾಕೆ ಹೋಗುದು ನೀನು ನಿಲ್ಲು ಮಾರಯ್ಯ ಈಗ ನನ್ನ ಲೈವ್ ಎಂಡ್ ಆಗುವವರೆಗೂ ನಿನ್ಗೆ ಕಿರೀಟ ಒನ್ ಬರ್ಬೇಕೀಗ ಅಲ್ಲಿವರೆಗೂ ನೀನ್ ನಿಲ್ಬೇಕು ನೋಡುವ ಕಿರೀಟ ಒನ್ ಬರ್ತದೆ ಇಲ್ವ ನೋಡುವ ಈಗ ಆನ ಪೊಣ್ಣು ಕೈ ಕೊರಿಯಲ್ ಅಂದಿಗೆ ಪೊಣ್ಣು ಕೈ ಕೊರಿಯಲ್ಗೆ ಅತ್ತಿ ಮದ್ವೆ ಫಿಕ್ಸ್ ಆದಿತ್ತು ನೀಯೇ 7 ತಿಂಗಳು ಮದ್ವೆ ಬಂದು ಪನದಿತ್ತೀರಾರ ಅನಿಲ್ ಅವೇನ್ ಚಾತ್ ಪಕ್ಕ ಒಂದಾಯಿನ್ ಮಾರ್ರೆ ಕೈ ಕೊರ್ಪಿನಿ ಅರ್ಜುನ ಕೃಷ್ಣನನ್ನು ಕೇಳಿದ ಮಾಧವ ಜೀವನ ಎಂದರೇನು ಕೃಷ್ಣ ನಗುನಗುತ್ತಾ ಹೇಳಿದನು ನಾಳೆ ಎಂಬುದು ಶತ್ರು ಇವತ್ತು ಎಂಬುದೇ ಸಂಬಂಧಿಕರು ಈಗ ಎಂಬುದೇ ಮಿತ್ರ ಈ ಕ್ಷಣ ಎಂಬುದೇ ಜೀವನ ಪಂಡಿರು ಅತೆ ಕೃಷ್ಣಂಚ ಪಂದುಕೊಡು ಸಂಗೀತ ನಿಲ್ಲಿ ಅಲ್ವ ನನಗೆ ತಲೆನೋವು ಏನಾಯ್ತು ಸಂಗೀತ ಯಾಕೆ ತಲೆನೋವು ಆಗ ಕಿವಿ ನೋವು ಅಂತ ಹೇಳಿದಿ ಮಾರೆ ಅದಕ್ಕೆ ನಾನು ಈ ಆಂಟಿಯನ್ನು ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳಿದಲ್ಲ ಶೀತ ಆಗಿದೆ ಅದು ನನಗೆ ಕೂಡ ಆಗಿದೆ ನಂದು ವಾಯ್ಸ್ ಚೇಂಜ್ ಇಲ್ವಾ ನನಗೆ ಕೂಡ ಸೇಮ್ ಪ್ರಾಬ್ಲಮ್ ಮತ್ತೆ ಏನಾಯ್ತು ಅನಿಲ್ ಬ್ರೋ ಏನು ವಿಷಯ ಇತ್ತೇನುಂಡಿಗೆ ಅವು ಎನ್ನುಂಡೆತೆ ಅವು ಎನ್ನುಂಡೆ ಬೊಕ್ಕ ಅಕುಲು ಈ ಥರ ಪಂಡಿದೆ ನಮ್ಮ ಲೈವ್ ಸ್ಟಾರ್ಟ್ ಅನ್ನಾಗ ಅನಿಲ್ ಬತ್ತಿ ಬಕ್ಕ ನಮ್ಮ ಕೇಸ್ ಸಲ ಪಂಡಿದೆ ನಡೆ ಪೋಯ ಇಡೆ ಪೋಯ ಅವಳು ಈತದೆತ್ತು ಕೊರಿಯ ಈತ ಕಾಸ್ತ ಇದ್ದೆತ್ತು ಕೊರಿಯ ಪುರ ಪಂತಿಚೇರ ನಮ್ಮಳ ಅವು ಪುರ ಇತ್ತೆನ್ನುಂಡರೆ ಕೆಲವೇರು ಮಸ್ತ್ ಸೀರಿಯಸ್ ದೇತನು వేరు ಅತ್ತೆ ಸೀರಿಯಸ್ ಪಣ ಮದಿ ಮ್ಯಾಪಿನ ಊಟ ಬೈದು ಜೇರೆ ಅಕುಲು ಮತ್ತೆ ಏನಾಯ್ತು ಅನಿಲ್ ಬ್ರೋ ಏನಾರೆ ಕೇಂಡ ಕೂಡ ಬೇಜಾರ ಆಪುಣ ಅಂದ ಆಪುಣ ಇಂಕ ನೆಟ್ ಏರ್ನ ತಪ್ಪೊಂದೇ ಗೊತ್ತಾಗುತ್ತಿಲ್ಲ ಮೂಲುಂಡಿನ ಅವಳು ಬಾಕಿಲ್ ಪಡಾಪೇದೇನು ಪುಚ್ಚ ಇರ್ತೀನಿ ತಿಂದು ತಟ್ಟೆ ತೊಳೆದು ಬಾರದವನ ನನ್ನ ಸ್ನೇಹಿತನಿಗೆ ಮದುವೆ ಮಾಡಿಸಿ ಈಗ ಅವನು ಪಾತ್ರೆ ಜೊತೆ ಬಟ್ಟೆ ಕೂಡ ಚೆನ್ನಾಗಿ ಒಯ್ಯುತ್ತಿದ್ದಾನಂತೆ ತಿಂದು ತಟ್ಟೆ ತೊಳೆಯಲು ಬಾರದ ನನ್ನ ಸ್ನೇಹಿತನಿಗೆ ಮದುವೆ ಮಾಡಿಸಿ ಈಗ ಅವನು ಪಾತ್ರೆ ಜೊತೆ ಬಟ್ಟೆ ಕೂಡ ಚೆನ್ನಾಗಿ ಒಯ್ಯುತ್ತಿದ್ದಾನೆ ಎಂತದ ನನಗೆ ಅದು ಅರ್ಥ ಆಗುದಿಲ್ಲ ಅಂದೆ ಎಂಕಾತ ನೆಕ್ಸ್ಟ್ ಬೇಕಪ್ಪ ಅಂದೆ ಎಂಕ ಪುರ ಐತಪುರ ಗೊತ್ತುಜ್ಜಿ ಅಂಚೆ ಎಂಕ ಐತಪುರ ದಾಲ ಆತುಜ್ಜಿ ಅವ ಎಂಕ ಅವು ನಿಕುಲು ಪನ್ನಗ ಎಂಕ ದಾತನ ಆದುಪ್ಪು ಎಂಕ ಆತುಜ ಐಕ್ ಪನ್ಯನ್ ಶಾಂತಕ್ಕ ನಮಸ್ತೆ ಬನೊಂದುಲ್ಲೇರು ದಾಯಿಗ ಅಂಚ ಮಲ್ಪುನ್ ಬೊಕ್ಕು ಓಕೆ ನಿನ್ನ ಬ್ಯಾಗ್ ತಿರ್ತುಂಡು ಡ್ರೆಸ್ ಪಾಡು ಪೋ ಇದೇ ಬರಚಿ ಡ್ರೆಸ್ ಪಾಡು ಬಲ దాది జేరన్ పనందులేరు ప్రదీప్ బ్రో ఇరెగ్ ఎక్కడ హాయ్ పంటే పనందులు ఇತ್ತೆ ಕೆಲವು ಪೊಣ್ಣು ಕಾಸಿಗೆ ಲವ್ ಮಲ್ಪುನು ಗೇಮ್ ಪನೊಂದುಲ್ಲೇರು ಅಂಚತ್ತಿ ಯಾರು ಪಣದಾದ ಗೊತ್ತಿನ ಅಕಲ ಇಲ್ಲದ ಕುಲ್ಪುರ ಸೇರಿದ ಮದುವೆ ಫಿಕ್ಸ್ ಆತು ನಕ್ಲೆಗ್ ಪಂಡು ಬಂದಿದ್ದು 7 ತಿಂಗಳು ಮದ್ವೆ ಉಂಡು ಐದ ಕಾರಣ ಮೆಗ್ಗೆನ ಎಂಗೇಜ್ಮೆಂಟ್ ಅಣ್ಗೆ ಮೆಗ್ಗೆನ ಎಂಗೇಜ್ಮೆಂಟ್ ಮಲ್ತೇರು ಪಂದು ಮೊಕಲ ಎಂಗೇಜ್ಮೆಂಟ್ ಮಲ್ತು ಜೇರಿಗೆ ಮೊಕಲ ಡೈರೆಕ್ಟ್ ಮದ್ವೆನೆ ದೀತಿನ್ಗೆ ಅಂಚ ಪೊಣ್ಣೆಲ್ಲದಕ್ಲೆ ಬೆಚ್ಚಗೆ ಅವು ಎಂಚಿನ ಅಂಚತಿ ಜಾಯಿನ್ ಆದ ಬತ್ತೀನಿ ಯಾನ್ 3 ಲೈವ್ಗೆ ಜಾಯಿನ್ ಆದ ಬತ್ತೀನಿ ಅಂದೆ ಗುರುಪ್ರದಿ ಓಕೆ ಓಕೆ ಮಲೇಜ್ ನಮ್ಮ ಸಪೋರ್ಟ್ ಮಲ್ಪುಡತೆ ಮಾತೇರಿಲ್ಲ ಅಕುಲ ನಮ್ಗೆ ಸಪೋರ್ಟ್ ಮಲ್ಪು ಇರತ್ತೆ ಯಾನು ಮೂಜಿ ಲೈವ್ಗೆ ಓ ಪನೋದಿಲ್ಲೇರು ಸ್ನೇಹವೆಂಬ ಸ್ವಾತಿ ಮುತ್ತು ಅದು ಬೆಲೆ ಕಟ್ಟಲಾಗದ ಸ್ವತ್ತು ಆ ನಿಮ್ಮ ಸ್ನೇಹವೆಂಬ ತಟ್ಟೆಯಲ್ಲಿ ಇರಲಿ ನನಗೊಂದು ಪ್ರೀತಿಯ ತುತ್ತು ಪಾಪ ಬ್ರೋ ಪನೊಂದುಲ್ಲೇರು ಅಂದಲೆ ಪೊಣ್ಣ ಬೆಚ್ಚೈನ್ಗೆ ಮೇರ ಮೆಗ್ಗೆನ ಎಂಗೇಜ್ಮೆಂಟ್ ಮಲ್ತೀರ ತಂದು ಅಲ್ಲಿ ಬೇಜಾಡಿತ್ತು ಅಲ್ಲಿಗೆ ಆನಿ ಪಂದಿತ್ತೀರ ಅವು ವಿಷಯ ಅದಕ್ಕೆ ಮನದನಿ ಪನ್ಪೇರು ಅಲ್ಲಿಗೆ ಬೇತೆ ಆನು ತೂವೇರ ಬೈದೆ ಬನ್ಪೇರು ಅಂಚ
ಅವು ಬ್ರೇಕಪ್ ಕವನಯೇ ಅವು ಬಾ ಒಂದೇತ ಅಂಚಾಂಡ ಲವ್ ಮಲ್ಪುನ ಪೋಡಿಗೆ ಅಂದಿಯೇ ಅವು ಮದ್ಮೆ ಮುಟ ಬೈದಿತ್ತೇನೆ ಖಾಲಿ ಒಂಜಿ ಈತೆಯಲ್ಲಿ ವಿಷಯ ಕತೆ ಕೆಲವೇ ರೀತಿ ಎಂಗೇಜ್ಮೆಂಟ್ ನಮ್ಮ ಇಟ್ಟು ಕೆಲವು ಎಂಗೇಜ್ಮೆಂಟ್ ಆಪುಜಿ ಆಂಡ ಆಲ್ ಡೇ ಕಾಂಡ ಎಂಗೇಜ್ಮೆಂಟ್ ಮಲ್ಪುಜೆರ್ ಮದ್ಮೆ ದಾನಿ ನಿಮಗೆ ಒಳ್ಳೆ ಹುಡುಗಿ ಸಿಗುತ್ತಾಳೆ ಅನಿಲ್ ಬ್ರೋ ಅಂದಿ ಹೌದಾ ಅನಿಲ್ ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಯಾಕೆ ಬೇಜಾರು ಮಾಡುದು ಸ್ವಲ್ಪ ಕಾಯ್ಬೇಕಷ್ಟೇ ನಿನ್ನ ನೋವು ನೀನು ಮರಿಬೇಕಷ್ಟೇ ಮತ್ತೆ ಎಂತ ಮಾಡುದು ಮತ್ತೆ ಏನು ಮಾಡ್ಲಿಕ್ಕಿಲ್ಲ ಅಷ್ಟೇ ನೀನು ಮುಂದೆ ಸಾಗ್ಬೇಕು ಎಲ್ಲ ಮರೆತು ಯಾವ ಕನಸು ನಿಜ ಟೀಚರ್ ಇವತ್ತು ವಿಷಯ ಏನು ಟೀಚರ್ ಇವತ್ತು ವಿಷಯ ಏನಿಲ್ಲವಾ ಇವತ್ತು ವಿಷಯ ಏನಿಲ್ಲ ಎಂತ ವಿಷಯ ಇವತ್ತೆಲ್ಲ ಹೀಗೆ ಬೇಜಾರು ವಿಷಯ ಎನ್ನ ಪ್ರಕಾರ ಬ್ಯೂಟಿ ಇಂಪಾರ್ಟೆಂಟ್ ಅತ್ತು ಮನಸ್ಸು ಎಡ್ಡೆ ಕೂಡ ಅಂದಂದು ಮಸ್ತ್ ಎಡ್ಡೆಲ್ಲಿ ಅನಿಲ್ ಪೂರ ದಿತ್ತುಕೊರೊಂದಿತ್ತೆ ಅಲ್ಲಿ ಬತ್ತಿನ ಪಗ ಪೂರ ಮುಳ್ಳೇರ ಪಂಡೆ ಇಂಕ ಐನ್ ಸಾರ ಅಂಡಕ್ಕ ಪಂಡೆ ನಾಗರ ಪಂಚಮಿ ದಾನಿ ಪೋದ್ ಬತ್ತದು ಅಲ್ಲೇ ಪೂರ ದಿತ್ತು ಕೊರಿಯ ಬೋಡ್ತಿನ ಪೂರ ದಿತ್ತು ಕೊರಿಯ ಪಂಡೆ ಅಕ್ಕ ಎಂಕ್ ಲವ್ ಪಂಡ ಅಲರ್ಜಿ ಅಂದ್ ಈರ ಅಲರ್ಜಿದ ಮಾತ್ರ ತೊಲ್ಲೆ ಗುರು ಈರ ಅಲರ್ಜಿದ ಮಾತ್ರ ತೊಲ್ಲೆ ಅನಿಲ್ ಬ್ರೋ ಈರ್ನ ಪೊಣ್ಣನೇ ಎದುರು ಮಲ್ಲ ಜನ ಅವಡು ಹೌದು ಆ ಸ್ವಂತ ಅಂಗಡಿ ಉಂಡಿಗೆ ಒಂದೆತ್ತ ಸ್ಟೋರ್ ಉಂಡಿಗೆ ಆಯ್ಕ ಅಲ್ಲೇ ದುಡ್ಡೆ ಎಡ್ಡೆ ಪೊಣ್ಣನ ಮದ್ಮೆ ತೂ ಒಟ್ಟು ಪೊಡತಿ ಈರ ಅಲರ್ಜಿದ ಮಾತ್ರ ತೊಲ್ಲೆ ಈಗ ಪೂಜತ ఇంక లవ్ పండ ఎనర్జీ మంజేకి ఎనర్జీ భయంకర అయ్యో దేవ ಎನರ್ಜಿದ ದಾಲ ಬರ್ಬೋದು ಎನರ್ಜಿದ ಡ್ರಿಂಕ್ಸ್ ಉಂಡವುದೇ ತೊಂಡಾಳು ಮಸಣವೇ ಘಮ ಘಮಿಸುತ್ತಿದೆ ಶವಗಳಿಗೆ ಇಟ್ಟ ಹೂಗಳಿಂದ ಊರೇ ನಾರುತ್ತಿದೆ ಮನುಷ್ಯನ ಕೊಳೆತ ಮನಸ್ಸುಗಳಿಂದ ಅಂತ ಹೇಳ್ತದೆ ಅನಿಲ್ ನೀನು ಬೇಜಾರು ಮಾಡ್ಲಿಕ್ಕೆ ಹೋಗ್ಬೇಡವ ಲೈವಿಗೆ ಬಾ ಲೈವಿಗೆ ಬಂದು ನಾವು ಒಳ್ಳೆ ಮಾತಾಡ್ತೇವಲ್ಲ ಈಗ ಕಾಮೆಂಟ್ ಮಾಡ್ತೇವಲ್ಲ ನಗ್ತಾ ಇರಬೇಕು ಯಾವಾಗಲೂ ಕೂಡ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಹೋದವ್ರು ಹೋಗ್ತಾರೆ ಅಷ್ಟೇ ಅದಕ್ಕೆಲ್ಲ ಬೇಜಾರು ಮಾಡಬಾರ್ದು ಮದುವೆ ಆಯ್ತಾ ಅವಳಿಗೆ ಶಾಂತ ಸಿಸ್ ಜೇರಡ್ ಮನದಲ್ಲೇರು ಅಂದಿಯೇ ಜೇರ್ ಅಂತ ಹೇಳ್ತೊಂದಲ್ಲೇರು ಸಂಗೀತ ಯಾಕೆ ಸಂಗೀತ ಎಲ್ಲಿಗೆ ಹೋಗುದನಿಲ್ಲ ಯಾಕೆ ಬಾಯ್ ಕಿರೀಟ ರಡ್ ನಂಬರೇ ಉಂಡು ಜೇರನ್ ಸೂಪರ್ ಮನದಲ್ಲೇರು ಜೇರ್ ಅಂತ ಹೇಳ್ತೊಂದಲ್ಲೇರು ಅಯ್ಯೋ ದೇವಾ ಈ ಲವ್ ಫೇರ್ ಆಯ್ಜಿ ಮಾರ್ರೆ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡಾಗೆ ಎಲ್ಲ ಕಟ್ಟಿಕೊಂಡ ಸುವಾಲಿ ಜೋಜೋ ಒಬ್ಬರು ಕಿವಿ ಇಟ್ಕೊಂಡಿದ್ದಾರೆ ಒಬ್ಬರು ಯೋಗಕ್ಕೆ ಕೂತ್ಕೊಂಡಿದ್ದಾರೆ ದೇವಾ ಅಜೇರನ್ ಎಂತ ಕರ್ಮ ಬಲೆ ಪೋಯಿ ಒಡೆ ಬೋಪಿನಿ ಅವಳಿಗೆ 4 ತಿಂಗಳ ನಂತರ ಮದುವೆ ಅಕ್ಕ ಈಗ 4 ತಿಂಗಳುಂಟು ಗೊತ್ತಾಯ್ತಲ್ಲ 4 ತಿಂಗಳಲ್ಲಿ 3ನೇ ತಿಂಗಳಿಗೆ ನೀನು ಮದುವೆ ಆಗು ಒಳ್ಳೆ ಹುಡುಗಿಯನ್ನು ಹುಡುಕಿ ಗೊತ್ತಾಯ್ತಾ ನೀನು ಫಸ್ಟ್ ಮದುವೆ ಆಗು ಸಂಗೀತ ಬಾಯ್ ಬಂದ ಸಂಗೀತ ದಾಯಿ ಸಂಗೀತ ನಿಲ್ಲಿಯ ಏನಾಯ್ತು ಸೂಪರ್ ಅಂತ ಹೇಳ್ತಾ ಇದ್ದೆ ರವಿ ಅವರು ಜೇರನ್ಗೆ ದಾದ ನಿದ್ರೆ ಬರ್ಪುಂಡೆ ಜೇರನ್ ಯಾನ್ ಪನ್ನಿ ಪ್ರೀತಿ ಮಾಡು ತಪ್ಪೇನಿಲ್ಲ ಅವನ್ಯಾನ್ ಅಣ್ಣ ಅವೇನಿ ಸೀರಿಯಸ್ ಆಯ್ತು ತೊನ್ನು ಅಂಚ ಓ ಡೋಂಟ್ ವರಿ ತಿಂಗಳಿಗೆ 1 ಹೆಣ್ಣು ನೋಡಿ ಅಯ್ಯೋ ದೇವ ಪಾಪ ಆಗ ಬೇಜಾಡುಲೆ ಮುರಾಂದಿನ ಚಂಚೆನೆ ಪಾಪ ತೋಜಿನ ಹೊರತು ನಾನು ನಮ್ಮಲ್ಲ ದಾದ ಮಲ್ಪು ಪಲ್ಲೆ ನಮ್ಮ ಸಮಾಧಾನ ಒಂಜಿ ಮಲ್ಪೋಲಿ ಬಕದಾಲ ಅಲ್ಪರ ಆಪುಜಿ ನಮಗೆ ಸಮಾಧಾನ ಬರೋಲಿ ಆಯ್ತು ಒಂದೇ ದಿನ ಪೋಯ್ಬೇಕು ಬಕ ಸರಿ ಆಪುಂಡು
ಬಾ ನಾಳೆ ಹುಡುಗಿ ನೋಡಕ್ಕೆ ಹೋಗೋಣ. ಸಂಗೀತ ಬಾ ನಾಳೆ. ಹೌದು ಸಂಗೀತ, ನೀನು ಹೋಗಾಯ್ತು ಅವನೊಟ್ಟಿಗೆ ಹುಡುಗಿ ನೋಡ್ಲಿಕ್ಕೆ. ಅಲ್ಲ ರೆಡಿ ಆಯ್ತಿ. ಅವಳ ಮದುವೆ ದಿನವೇ ನೀನು ಮದುವೆ ಆಗು. ಹೌದು, ಅವಳ ಮದುವೆ ದಿನನೇ ನೀನು ಮದುವೆ ಆಗು. ಹಾಗೆ ಮಾಡು, ಹಾಗೆ ಆಗ್ತದೆ. ಒಂದು ಹುಡುಗಿ ನೋಡು, ಅವಳ ಮದುವೆ ದಿನ ನೀನು ಮದುವೆ ಆಗು. ಅದುವೇ ಬೆಟರ್, ಬೆಸ್ಟ್ ಐಡಿಯಾ ಅದುವೇ. ನೀವು ಕೂಡ ಒಂದು ಹೆಣ್ಣು ನೋಡಿ ಮದುವೆ ಆಗಿ ಅನಿಲ್ ಬ್ರೋ. ಯಾಕೆ ಅದೇ ಹೇಳಿ, ಟೆನ್ಷನ್ ಮಾಡಬೇಡಿ. ಹೌದೌದು, ನೀವು ಕೂಡ ಟೆನ್ಷನ್ ಆಗಬೇಡಿ. ಮತ್ತು ನಮಗೆ ಸ್ವಲ್ಪ ಬೇಜಾರಾಗ್ತದೆ ನಿಮ್ಮ ಪರಿಸ್ಥಿತಿ ನೋಡುವಾಗ. ನೀವು ಅದೇ ಯೋಚನೆಯಲ್ಲಿ ಇರ್ತೀರಲ್ಲ, ಹಾಗೆ ನಮಗೆ ಕೂಡ ಬೇಜಾರಾಗ್ತದೆ. ಪ್ರೀತಿ ಮಾಡು ತಮಾಷೆ ನೋಡು, ಹಾಗೆ ಪ್ರೀತಿ ಮಾಡ್ಬೇಕು, ತಮಾಷೆ ನೋಡ್ಬೇಕು ಅಷ್ಟೇ. ಮತ್ತೆ ಅದನ್ನು ಸೀರಿಯಸ್ ಆಗಿ ತಗೊಳ್ಬಾರ್ದು. ಶಾಂತಿ ಸಿಸ್ಪನ್ ಅಂದರೆ ದಾಯಿಗೆ ಜೇರನ್ನು ಮರಲೆ ಒಂದು ದಿನ ಅವಳೇ ನಿನ್ನ ಹತ್ತಿರ ಬರ್ತಾಳೆ. ಅಯ್ಯೋ ದೇವರೇ, ಮದುವೆ ಕೂಡ ಒಡೆಯಿ ಬರ್ತೀನಿ ಮಂಡೆ ಜೇರನ್ನ. ಅಯ್ಯೋ ದೇವರೇ, ಈಜಿನ ಅವಳು ಮದ್ವೆದವಳು ಆಲ್ ಪನೋಡು ಯಾನ್ ಕಾಯನೆ ಬೋರ್ಡ್ ಬಂದು ಬರೋಡವು ಅಲ್ಲ ಮದ್ವೆದವಳು ಅಂಚ ದಾಲೆ ಜಂಚೆ ಎಲ್ಲ ಬರ್ಪುಜೀರು ಹೊರ ಪೋಣಬೇಕು ಪೋಣೆ. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು. ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಪ್ರೀತಿ ಮಾಡಿ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾರೆ ಶಾಂತಸಿಸ್. ನಾನೇ ಆ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು ಸೋ ಮಚ್. ಈ ರವಿ ಅವರು ಗಡಿ ಕೆವಿ ಮುಚ್ಚೋದು ಐ ಆಮ್ ಗೋಯಿಂಗ್ ಬಂದ್ರೆ. ಓಕೆ ಜಯರನ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಕ ಈರ್ನ ಸ್ಟೋರಿ ಪನ್ನಿ ಇಜ್ಜಿ ಜೇರನ್, ಈರ್ನ ಬ್ರೇಕಪ್ ಸ್ಟೋರಿ ಪನ್ನಿ ಇಜ್ಜತ ಮಾರ್ರೆ ಎಲ್ಲೇ ಪಲ್ನೆ. ರವಿ ಅವರು ನಗ್ತಾ ಇದ್ದಾರೆ, JCB ನಗ್ತಾ ಇದೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ JCB ಅವರು. ಮತ್ತೆ ಜೇರನ್ ಐ ಆಮ್ ಗೋಯಿಂಗ್ ಅಂತೇಳಿ. ಓಕೆ ಜೇರನ್, ಥ್ಯಾಂಕ್ ಯು ಸೋ ಮಚ್. ಮರ್ಲ ಯಾನ್ ಪೋಚ್ ಹೊರ ಗೋಯಿಂಗ್ ಮಾಡ್ಬಿಡಿ ಬಾಯ್ ಮಾಡ್ರೆ ಹೋಗಿನಿ. ಊಟ ಆಯ್ತಾ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಊಟ ಆಗಿದೆಯಾ? ಏನು ಸ್ಪೆಷಲ್ ಇವತ್ತು? ಫಿಶ್ ಜೇರನ್ ಅಂದಿ ಯಾನ್ ಬಾಯ್ ಜೇರನ್ ಬಂದ್ರೆ ಹೋಗಿನಿ. ಆರು ಪೋಪುಚೇರಿಗೆ ವಲ್ಲೇಜ್ ಪೋಯ್ಜಿರ ಎಡ್ಡೆನೆ ಆರು ಗುರು ಪೋಯರಾ ಅಲರ್ಜಿದಾರು ಪೋಯರಾ ಯಾನಕ್ಕೆ ಕೆಲವು ಪದ್ಯ ಬಂದಿನ ಏನು ಮನಸ್ಸು ಸರಿ ಆಪಣ ಅಂತ ಉಪ್ಪಿನ ಮಾಡ್ರೆ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲಿ, ನಿನಗಾಗಿ ಈ ತನು ಮನವೇ ನಿನಗಾಗಿ. ಯಾಕೆ ಈ JCB ಅವ್ರು ಯಾಕೆ ವಾಂತಿ ಮಾಡುದು? ಶ್ರೀಧರ್ ಅವರು ಬಂದ್ರು. ಹಾಯ್ ಶ್ರೀಧರ್ ಅವರೇ, ವೆಲ್ಕಮ್. ಹಾಯ್ ದುರ್ಗಾ ಸಿಸ್ವನ ಸಾಂಡೆ ಆಂಡಿ ಶ್ರೀಧರ್ ಬ್ರೋ ಈರ್ನಾಣೆ ಮನಸ್ಸು. ಜೇರನ್ ಅಂತ ನಗ್ತಾ ಇದ್ದಾರೆ. ಜೇರನ್ ತೆಲ್ತುಂದಲ್ಲೇರು ಎಂಕ್ ಮೂಲು ಆಂಡ ಒಂಜಿ ಸೆಟ್ ಆಪಣ ತೂಕ ಓಲು ಒಂಜಿ ಜನಲ ಬರ್ಪುಜಿರು ಮೂಲು. ಜೇರನ್ನ ಕಣ್ಣು ಮಲಮಲ ಅಂತಂದುಲ್ಲೇರು. ನನ್ನ ಹೃದಯದ ಜ್ವರಕ್ಕೆ ಅವಳಾಗಿದ್ದಾಳೆ ಡೋಲೋ 650. ಈಗ ಮೆದುಳಿನ ಜ್ವರಕ್ಕೆ ಅವಳಾಗಿದ್ದಾಳೆ 60, 30, 90. ಅಯ್ಯೋ ದೇವ, ಎಂತ ವಿಷಯ ನೋಡಿ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿ. ಇದೆಲ್ಲ ನಿಮ್ಗೆ ಎಲ್ಲಿಂದ ಸಿಗ್ತದೆ ಇಂಥ ಸಪೋರ್ಟ್ ಮೆಸೇಜ್ಗಳೆಲ್ಲ? ಅನಿಲ್ ಆಯ್ತು ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಜಯರನ್ ಅವರೀಗ ಕುಲೆ ಒಂದುಲ್ಲೇ ಪ್ರೀತಿ ಯಾರು ಆ ಸುರ ಸುಂದರಾಂಗಿ ಪನೊಂದುಲ್ಲೇರು ಓಲ್ಲೇರು ಮೂಲಿ ಏರು ಸುರ ಸುಂದರಾಂಗಿ ಇಜ್ಜಿರು ಮೂಲು ಸಂಗೀತ ಎತ್ತಿನಲ್ಲ ಪೋಯಲ್ 2 times ಲೈವ್ ಸ್ಟಕ್ ಆಯಿತು. ಟವರ್ ಕಂಪನಿ ಸರಿ ಇಲ್ಲ. ಹೌದು, ಇದು ಹೌದು, ನಂದು ಬೆಳಿಗ್ಗೆ ಕೂಡ ಹಾಗೆ ಆಗಿದೆ ಶ್ರೀಧರ್ ಬ್ರೋ. ಎಂತ ಆಗ್ತದೆ ಗೊತ್ತಿಲ್ಲ. ಎಲ್ಲ ಕಡೆ ಕೂಡ ಎಲ್ಲರೂ ಹೇಳ್ತಾರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ. ಎಂತ ಕರ್ಮ ಆಗಿದೆ ನನಗೆ ಗೊತ್ತಿಲ್ಲ ಮಾರ್ರೆ.
ಈ ನೆಟ್ವರ್ಕ್ ಇದ್ದು. ಬನ್ನಿ ಪ್ರೀತಿ ಮಾಡೋಣ ಅಂತ ಹೇಳ್ತಾನೆ. ಪ್ರೀತಿ ಮಾಡೋಣ ಅಂತ ಕುಕ್ಕು. ಈ ಪ್ರೀತಿಗೆ ಕಣ್ಣು ಇಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಜೇರನ್ಗಿಂತ ಮಂಗವತಿ ಲಕಾತನ್ ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಅವರು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ಶ್ರೀಧರ್ ಬ್ರೋ? ಎಂತ ಸ್ಪೆಷಲ್? ದಾದಿ ಕಣ್ಣು ತುಚ್ಚಿಪೋಲ್ಲ ದಾದಾಂಡು ಕಣ್ಣು. ತಮ್ ನಮ್ ಇಲ್ಲಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಕೈಯಲ್ಲಿ ಕುಣಿಮೈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ಕಡ್ಡೆಕಾಲು ಸಾಂಬಾರ್ ರೈಸ್ ಊಟ ದುರ್ಗಸಿಸ್. ಹೌದಾ ಶ್ರೀಧರ್ ಬ್ರೋ, ಸೂಪರ್. ನಿಮ್ದು? ನನಗೆ ಫಿಶ್, ನಮಗೆ ಮಾಮೂಲಿ ಫಿಶ್. ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಫಿಶ್ ಇಲ್ಲ. ನನ್ನ ಮನಸ್ಸು ಕೂಡ ಮಿಡಿಯುತ್ತಿದ್ದೇನೆ ಅವಳನ್ನು ನೋಡಿದರೆ. ಯಾರಿದ್ದಾರೆ ಇಲ್ಲಿ ಜೇರನ್? ಯಾರು ನಿಮ್ಮ ಮನಸ್ಸು ಕದ್ದ ಕಳ್ಳಿ? ಫಿಶ್ ಇರಬೇಕು ನಿಮಗೆ ದುರ್ಗಸಿಸ್. ಹೌದೌದು, ನಮಗೆ ಫಿಶ್ಶೇಯ, ನಮಗೆ ಫಿಶ್ ಫ್ರೈ. ನನ್ನ ಮನಸ್ಸು ಕೂಡಿ ಮಿಡಿಯುತ್ತಿದೆ. ಬಾನಿಂದ ಬಾ ಚಂದಿರ, ಈ ಭೂಮಿಯೇ ಸುಂದರ. ಅವಳೇ ಇವಾಗ ಲೈವ್ ಮಾಡ್ತಾ ಇದ್ದೀರಲ್ಲ. ಅಯ್ಯೋ ದೇವರೇ. ಅವಳಲ್ಲಿ ಅವನಿಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಎದುರೆದುರು ಬಂದಾಗ, ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ. అక్కడ ఏదైనా లైవ్గా కుసలు ఆ లైవ్లో తిక్కిచ్చి సూపర్ లైవ్ ಅನ್ನೋದು ಈಗ ಉಳ್ಳಾರ ಯಾರು ಯಾರಂದ್ರೆ ಎಲರ್ಜಿದ ಮಾತ್ರ ಬರ ಪೋಯಾರು ನಿನ್ನೆ. ನಮಗೆ ಚಿಕನ್ ಇರಲಿ ಬೇಕು. ಮಂಡೇ ಸ್ಯಾಟರ್ಡೇ ಇಲ್ಲ, ಚಿಕನ್ ಇರಲೇಬೇಕು. ಚಿಕನ್ ತಿಂತೀರಾ ಶ್ರೀಧರ್ ಬ್ರೋ? ಜೇರನ್ ತೆಲ್ತೊಂದುಲ್ಲೇರು ಅವಳು ಸುರತ್ಕಲಲ್ಲಿ. ಹೌದಾ ಸುರತ್ಕಲ್ದಾರ? ಓಕೆ ಅಂಚೆ ಎಂಗ್ಲೇ ಮುಟ್ಟಾಪುಂಡಿಯೇ ಜೇರನ್, ಎಂಗ್ಲೇ ಮುಟ್ಟಾಪುಂಡು ಒಂಜಿ ಮನಸ್ಸುಂಡು ಮದ್ಮೆದ ಅಂಚಂಡ ಅತೆ. ಜನ್ಮೋಗಿ ಬತ್ತಿ ಬೊಕ್ಕ ಉಲ್ಲ ನಮ 4 ದಿನ, ಆತ ದಿನ ನೆನೆಯೋಡಮ್ಮ ಭ್ರಮರಾಂಬಿನೇ, ಆತ ದಿನ ನೆನೆಯೋಡಮ್ಮ ಭ್ರಮರಾಂಬಿನೇ. ಬನ್ನಗಾಲ ಕನಿಯರೆಜ್ಜಿ, ಪೋನಗಾಲ ಕೊನಿಯರೆಜ್ಜಿ, ಆಟಲಾತ ದಿನಟೆ ಪೊರೆಪ ಕಾಸು ಭೂಮಿಗೆ. ನಂಕಿ ನೆಲ ಶಾಶ್ವತತ್ತು ಆತೆ ಎಂಕು ಬರ್ಪೀನಿಲ್ಲ. ಅರ್ಧ ಬರ್ಪೀನಿ ಮಾರ ಹೆಂಗೆ ಪದ್ಯ ಓಲ ಫುಲ್ಲು ಬರ್ಪುಜಿ ನೆನಪು ಮರ್ತು ಹೋಗ್ಬೋದು. ತಿಂತೀವಿ ದುರ್ಗಸಿಸ್ ನಾನ್ ವೆಜ್. ಹೌದಾ, ನೀವು ನಾನ್ ವೆಜ್ ತಿಂತೀರಾ ಶ್ರೀಧರ್ ಬ್ರೋ? ಓಕೆ. ಮಾಂಸಾಹಾರಿಗಳು ಹಾಗಾದರೆ ನೀವು, ನಾವು ಎಲ್ಲ ಅಲ್ವಾ? ಪರವಾಗಿಲ್ಲ, ಓಕೆ, ನೋ ಪ್ರಾಬ್ಲಮ್. ಗುರು ಅವರು ಸೂಪರ್ ಅಂತ ಹೇಳ್ತಾರೆ. ತಿಳ್ತೊಂದುಲ್ಲೆ ಜೇರರು ಯಾವ ಬರೋದಿಲ್ಲ. ಗುಡ್ ನೈಟ್ ಬರೋದಿಲ್ಲ. ಓಕೆ ಗುಡ್ ನೈಟ್ ಜೇರನ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ. ಈಗ ಈ ಲೈವ್ ಶೇಪ್ ಕೊರಿಯರ್ ಇಜ್ಜಿಯೇ ಕೊಡ್ತುಜಿ ನನ್ನ ಪೋಡು ಕೊರ್ರೆ ಪೋಡು ಕೊಡ್ತುಜಿ ಜಾಸ್ತಿ ಬೈದು ಕೊರೋಡು ನಾನು ಓಡು ಶೇಪ್ ಪೋತುಂಡು ತಿಂಗಳು ಕರೀನಿ ಓಡು ಓರೆಂಡು ನಾನು ಅವೊಂಜೊಂದು ವಿಷಯಕ್ಕೆ ಮಾತ್ರ ಪೋಪಿನಾಡಿ ಬಾ ಕೊಯ್ಕಲ ಹೋಗ್ತಿ
ಒಂಜಿ ತಿಂಗೊಳ್ಗೊರ 2 ತಿಂಗೊಳ್ಗೊರ ಪೋಪಿನಿ ಎಂಕು ದಸ್ಸಿನ ಆತ. ಹೌದು ದುರ್ಗಾ ಸಿಸ್, ನಾ ಮಾಂಸ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಕಟ್ಟಿದ ಇವಾಗ ಹೊಸ ಕಟ್ಟಿದ ಮಳೆ ಸ್ಕಿಪ್ ಆಗ್ತಾ ಇದೆ ನಾನ್ ವೆಜ್. ಈಗ ತಿನ್ನೋದಿಲ್ವಾ ನೀವು? ಅವು ನಾರ್ಮಲ್ ಅತ್ತೆ ಪನದುಲ್ಲೇರು ಒಂದು ನಾರ್ಮಲ್. ಓಡವು ಒಂಜಿ ತಿಂಗಳು ಕರೇನು ಉದಸ್ಸಿನ ಮೂರನೆರಡು ಪೋಪೆಂದೆಣ್ಣೆ ಅಪ್ಪ ಬಂದಿತ್ತಲ್ಲ ಅವಳು ರಜೆ ಹಾಕ್ಲಿ. ಮನೆಯಲ್ಲಿ ತಿನ್ಲಿಕ್ಕಿಲ್ವಾ? ಹೊಸ ಮನೆಯಲ್ಲಿ ಪೂಜೆ ಆಗ್ಬೇಕಾ? ನೀವು ಹೇಳಿದ್ರಲ್ಲ ಮೊನ್ನೆ ಪೂಜೆ ಉಂಟಂತ. ಹಿರೇಗಿ ಇಲ್ಲಡೆ ಮಲ್ಪೊಲಿ ಅತ್ತೆ ಯಬ್ಬ ಯಾನ್ ಮಲ್ಪು ಜಪ್ಪ ಇಲ್ಲಡೆ ಎಂಕ್ ಬಂಗ ಆಪುಣ ಅವು ಪೋಡೆ ಆಪುಣ 50 ರೂಪಾಯಿ ಕೊರ್ನಲ ಮಲ್ಲೆ ಹೆಚ್ಚಿ ಅಕ್ಕಲ್ ಶೋಕ್ ಮಲ್ಪೇರು. ನಮ್ಮಪ್ಪ ಕಡೆ 50 ರೂಪಾಯಿ ಒರಿಪವನ ಆಸೆ ಗುಂದು ಮಲ್ಪುಂಡು. ಹಾಯ್ ಮಾರ್ರೆ ಅಂತೆ ರವಿ ಬಂದ್ರಲ್ಲ. ಗೃಹ ಪ್ರವೇಶ ಆಯ್ತು, 3 ಮಂತ್ಸ್ ಆಯ್ತು, ಬಟ್ ಪೂಜೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೌದಾ? ಪೂಜೆ ಇನ್ನೂ ಕೂಡ ಅಲ್ಲಿ ನಾನ್ ವೆಜ್ ಮಾಡ್ಲಿಲ್ವಾ? ನಮ್ಮ ಕಡೆಯಲ್ಲಿ ಗೃಹ ಪ್ರವೇಶ ಆಗ್ತದಲ್ಲ ಶ್ರೀಧರ್ ಬ್ರೋ, ಬೆಳಿಗ್ಗೆ ಈಗ ಮಧ್ಯಾಹ್ನ ಗೃಹ ಪ್ರವೇಶ ಆಗಿ ಪೂಜೆ ಎಲ್ಲ ಆದ ನಂತರ ಸಾಯಂಕಾಲ ನನ್ಗೆ ನಾನ್ ವೆಜ್ ಮಾಡ್ತಾರೆ ಆ ಮನೆಯಲ್ಲಿ. ಸಾಯಂಕಾಲ ಪಾರ್ಟಿ ಎಲ್ಲ ಇರ್ತದೆ. ಎಂಕ್ಲವರ ಕೂಡ ಮಲ್ಪು ಇರತ್ತೆ. ಆಂಜೋಲ ಸೆಲೂನು ಪೋಡು ನಿಕು ಮಲ್ಪೇರು ಒಂದು ಎಂಕ್ಲವರ ಪೋಡು ಪಿಕ್ಚರ್ ಆಕ್ಟರ್ ನಕುಲು ಪೂರ ಮಲ್ಪೇರು ಬಕ್ಕ ನಿಕುಲ್ ತಾನೆ ಮಲ್ಪೇರ ಬಲ್ಲಿ ಪೂರ ಮಲ್ಪೊಲಿ ದಾಲಾಪುಜಿ. ಅಯ್ಯೋ, ನಾವು 90 ಡೇಸ್ ತಿನ್ನೂ ಆಗಿಲ್ಲ. ಓ, ನಿಮ್ಮದ್ರಲ್ಲಿ ಹಾಗೆಯೇ 90 ಡೇಸ್ ತಿನ್ಲಿಕ್ಕಿಲ್ವಾ? ಓ, ಹಾಗೆ ಕೆಲವರು ಹಾಗೆ ಮಾಡ್ತಾರೆ. ಇಲ್ಲದಿದ್ರೆ ಕೆಲವರು ಅಂದ್ರೆ ನಮ್ಮದ್ರಲ್ಲಿ ಅವತ್ತಿನ ದಿನ ದುರ್ಗಾ ನಮಸ್ಕಾರ ಪೂಜೆ ಇಡ್ತಾರೆ ಸಾಯಂಕಾಲ. ಅದರ ನಂತರ ಪೂಜೆ ಆದ ನಂತರ ತಿನ್ಬೋದು. ಹಾಗೆ ಸತ್ಯನಾರಾಯಣ ಪೂಜೆ ಅಲ್ವಾ? ಅದಕ್ಕೆ ನಿಮ್ದು ಹಾಗೆ ಸತ್ಯನಾರಾಯಣ ಪೂಜೆ ಎಲ್ಲ ಆಗಿರ್ತದೆ. ಹೌದು, ಅದು ಕೆಲವು ಊರಿದ್ದು ಕಟ್ಟಲ್ಲ, ಹಾಗೆ ಸಂಪ್ರದಾಯ ಇರ್ತದಲ್ಲ ಹಾಗೆ. ಈಗ ಮಾತ್ರ ಕೆಲವರು ಹೇಗೆ ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ ಅದೆಲ್ಲ ಆಗ್ತದೆ, ಊಟ ಎಲ್ಲ ಆಗ್ತದಲ್ಲ, ಪುನಃ ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ ಇಡ್ತಾರೆ. ಅದ ನಂತರ ಅದು ಪ್ರಸಾದ ಖಾಲಿ ಆಗ್ತದಲ್ಲ, ಒಂದು 5 ದಿನ 7 ದಿನ ಅದ ನಂತರ ತಿನ್ನುವುದಿಲ್ಲ ಅವರು. ಅಷ್ಟರೊಳಗೆ ತಿನ್ನುವುದಿಲ್ಲ. ಹಾಗೆ ಸತ್ಯನಾರಾಯಣ ಪೂಜೆ ಆಗುತ್ತೆ. ಮೂಜಿ ತಿಂಗಳು ಸೊಪ್ಪು ಮಾತ್ರನಾ ಅಂದು ತೋಜೋಡಿ ಮೂಜಿ ತಿಂಗಳು ದಿಂಚಕು ತಿನ್ಪಿಚಿರು ಸ್ವಲ್ಪ ದಿನಗೆ ಈರ್ ತಿನ್ಪರೆ ಜೇರನ್ ಈರ್ ತಿನ್ಪರ ಶಾಂತ ಸಿಸ್ ಪೋಯಿರ ಅಂದ ಆರ್ದಾದ ಗೊತ್ತನೆ. ಶಾಂತ ಸಿಸ್ ಮೊಬೈಲ್ ದಿ ದಡೆಗೆ ಜೆಪ್ಪಿರು ವರಾರ ಮಧ್ಯಾಹ್ನ ಕೊಡ್ತು ಎನ್ನ ಲೈವ್ ಬಿಡು. ಮೊಬೈಲ್ ಆನ್ ಉಪ್ಪುಂಡು, ಎನ್ನ ಲೈವ್ ಆನ್ ಉಪ್ಪುಂಡು. 6 ಜೊತೆ ಲಕ್ಕದ ಬರ್ಪಿರು ಅಂತೆ ಕೊಡ್ತು ಅಂಚ ಹೊರನೆ ಆನೆ ಬೇಗ ಎಂಡ್ ಮಾಡ್ತು ವರಾರ. ಶಾಂತ ಸಿಸ್ ಹೌದು ಜೇರನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಕಿರೀಟ ಬತ್ತನಲ್ಲಿ ಇದೆ, ಒಂಜಿ ನಂಬರ್ ಕಿರೀಟ ಬತ್ತನು ಅಕ್ಕ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ, ಅದು ಲೈಕ್ ಕೊಟ್ರೆ ಅಂತ ಕಾಣಬೇಕು. ಜೇರನ್ ಕೂಗೊರೊಂದು ಲೇನು ಈಗ ತೋಟಡು ಗುಲಾಬಿ ಮಸ್ತ್ ಆಪುಣ ಅಂದತೆ. ಜೇರನ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ರಕ್ಷಸಿಸ್ ಬರ್ತೀರಾ? ಹಾಯ್ ರಕ್ಷಸಿಸ್, ವೆಲ್ಕಮ್. ಜ್ವರ ಬುಡ್ಡೆ ರಕ್ಷಸಿಸ್ ಹುಷಾರಾಯರ ಲೈಕ್ ಪನದೆ. ಥ್ಯಾಂಕ್ ಯು ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ರಕ್ಷು ಆಯ್ ಪನೊಂದುಲ್ಲೇರು, ರಕ್ಷ ಲೈಕ್ ಪನೊಂದುಲ್ಲೇರು ರಕ್ಷಸಿಸ್. ಮತ್ತೆ ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಶ್ರೀಧರ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಲ್ಲರೂ ಕೂಡ ಎಲ್ಲರೂ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಇತ್ತೆ ಬತ್ತಾರ ಪನಂದ್ರೆ ಅರೆ ಹುಷಾರಿಜ್ಜಿ. ಅರೆ ಜ್ವರ 4 ಗಂಟೆ ಬರ್ಪಿನಾ? ಐಕ್ ದಾಲ ವ್ಯವಸ್ಥೆ ಮಾಡ್ಬಿಡತ್ತ ಮಾರ. 4 ಗಂಟೆಲಿ ಬರ್ಪಿನ ಸ್ಕೂಟರ್ ಬಿಡ್ಲೆ. ನಾನು ಸ್ಕೂಟರ್ ಬಿಟ್ರೆ ಕಲ್ಪೆ ಇತ್ತೆ ಪೂ ಪಪ್ಪ ನೋಟು ಕುಲ್ಪು ನಾಯಿ ಕೊರ್ಲಿ ದಾಲ ಬಿಸ್ಕಿಟ್ ಮಿನಿ ರಾಕ್ಷಸ ಅತ್ತ ದಾಲ ತಿನ್ನಾಡ ಇರ್ದಕ್ಕ ಕೊರ್ಕಮ್ಮ.
ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಕ್ಷು ಮಿಸ್ ಯು ಲೈವ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರು ಲೈವ್ ಮಾಡಲಿಲ್ಲವಾ? ನೋ, ನಾನು ರೆಸ್ಟ್ ಅಲ್ಲಿದ್ದೇನೆ. ಅವರಿಗೆ ಈಗ ರೆಸ್ಟ್, ಜ್ವರ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳ್ತಾ ಇದ್ದಾರೆ. ಜೈ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಬಂದ್ರಾ? ಅದು ಸಂಗೀತ ಹೋದ್ರು ಮಾರ್ರೆ. ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಬಲೆ ಸ್ಕೂಟರ್ ಬುಡ್ಕ ನಮಗೆ ಬಂದು ಪೋಯಿ ನೀರು ಸ್ಕೂಟರ್ ಬಿಡ್ಲಿಂದ ಎಲ್ಲೇ ತವರ ಶಾಲೆದ್ದು ಯಾನ್ ಬುಟ್ ಪೂಜಪ್ಪ ಎಂಕು ಪೋಡಿಗೆ ಜೇರನ್ನು ಎಂಕು ಮಸ್ತ್ ಪೋಡಿಗೆ ಈ ಸ್ಕೂಟರ್ ಬುಡ್ಪಿನ ಬಣ್ಣ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ವಿಡಿಯೋ ತುಪ್ಪ. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸೂರ್ಯ ಸಪೋರ್ಟಿಂಗ್ ಅಲ್ಲಿ. ಸೂರ್ಯ ಕಾಲೇಜ್ ಆಯ್ತಾ? ಕಾಲೇಜ್ ಮುಗೀತಾ? ಅನರ್ಕಲಿ ವೇಷ ವಿಡಿಯೋ ಹಾಕು. ಹಾ ಪಾಡ್ಲೆ ಅನರ್ಕಲಿದ ವಿಡಿಯೋ ಪಾಡ್ಲೆ. ರಕ್ಷ ಬೆಚ್ಚ ನೀರು ಪರ್ಲೆ ಪನೊಂದುಲ್ಲೇರು ಅರ ವಾಯ್ಸ್ಲ ಪೋತುನ್ಗೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿ. ಜೇರೆ ನಾವು ಓಕೆ ಪನೊಂದುಲ್ಲೇರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್. ಮತ್ತೆ ಅಂದು ಸ್ಕೂಟಿ ಎಲ್ಲ ಸ್ಕೂಟಿ ಬರ್ತೀನಿ ಅಂಕ ಪೋಡಿಗೆ ಜೇರಣ್ಣ ಯಾನು ಕಲ್ಪುನಾನೆ ಏಪನೆ ಕಲ್ದೋಲಿ ಎಂಕು ಗೊತ್ತು. ನನ್ನ ಪೊಪ್ಪಡುಂಡು ಗಾಡಿ ಬಕ್ಕ ಹತ್ತಿಗೆಡುಂಡಿತ್ತೆ. ಓಕೆ, ನನ್ನ ಹಸ್ಬೆಂಡ್ ಬೈಕ್ ಉಪ್ಪುನು, ನಾನು ಬೈಕೇ ಕಲ್ಪುನು. ಇಲ್ಲ ಅಕ್ಕ, ಕಾಲೇಜಲ್ಲಿ ಇದ್ದೀರಾ? ಹೌದಾ, ಕಾಲೇಜಲ್ಲಿ ಇದೆಯಾ? ಓಕೆ. ಜಯರನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಒಂಜಿ ತೀರ್ಥ ಸೆಟ್ಟಕಂತ ಓಡೇ ಬಿಡ್ತೀನಿ ಜಯರನ್. ಮಿಸ್ ಯು ಆಲ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಅಂದತೆ ಲೈವ್ ಇಜಂದೆ ಮಸ್ತ್ ಬೋರ್ ಆಗ್ಬಿಡತೆ. ರಕ್ಷಸಿಸ್ಗಳ ಕುಲೊಂದು ಬೋರ್ ಆಗ್ಬಿಡ. ನಾನು ತೀರು ಜಿರದಾದ ಅನ್ಬಿಡತೆ. ಅವು ಅಂದು ಪನೊಂದುಲ್ಲೇರು ಎಂಕ ಪೋಡಿಗಿಡೆ ಆನ್ ಕಲ್ಪುಜಪ್ಪ ಯಾನುಡದೆ ಹಸ್ಬೆಂಡ್ನ ಪಿರೋಡ್ ಕುಲ್ಬೇತೆ ಬೈಕ್ಡ್ ಅಪ್ಪಗೆ ಎದುರುದಾಲ ಗಾಡಿ ಬರ್ತದೆ. ನೀ ಮೆಲ್ಲ ಯಾನ್ ಪೊರೊಂದೆ ಯಾನ್ ಅಂಚನೆ ಬಂದ್ಬಿನ್ ಗಾಡಿನ ಪೋನಾಗ ಕಲ್ಪಲೆ ನಿಜ್ಜೆ ಬಿಲ್ಕುಲ್ ಇಜ್ಜಪ್ಪ ಎಂಕ ದಿಲ್ಕುಲ ಅಂದು ಯಾನ್ ಬುಂಡ ಇಡೀ ಎಂಗಲ್ಲ ಊರು ತೆಲಿ. ಒಂದ್ ವೇಳೆ ಯಾನ್ ಬುಡೊಂದು ಪೋನ ಬುಡ್ಪಿಡ್ ಬುಡ್ಲೆ ಎಂಕ ತಕ್ಲಿದ್ದು ಯಾನ್ ಗಾಡಿ ತೂಪಿನ ತಕ್ಲಿನೇ ತೂಪೆ. ಮಿಸ್ ಯು ಟು ಅಂತ ಹೇಳ್ತಾ ಇದ್ದಾರೆ ಜಯರನ್. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮೆಲ್ಲ ಪಣದುಳ್ಳಿರಾ. ಓಕೆ ಬಾಯ್ ದುರ್ಗಾ ಸಿಸ್. ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಟ್ಟೋದಕ್ಕೆ. ಮತ್ತೆ ಬರ್ತೇನೆ 8 ಗಂಟೆಗೆ ಉಂಟಲ್ಲ ಲೈವ್ ಶ್ರೀಧರ್ ಬ್ರೋ. ಇವತ್ತು 8 ಗಂಟೆಗೆ ಗೀತಾಸಿಸ್ನ ಲೈವಿಗೆ ಹೋಗ್ಲಿಕ್ಕೆ ಉಂಟು, ಮತ್ತೆ ನಿಮ್ಮ ಲೈವಿಗೆ ಇಬ್ಬರ ಲೈವಿಗೆ ಹೋಗ್ಲಿಕ್ಕೆ ಉಂಟು. ಗ್ರೇಟ್ ಅಂತ ಹೇಳ್ತಿದ್ದೆ. ಹೌದಾದ ಹಿರಿನ ಕೈಟ್ ಓಯೆ ಕಾಜ್ ఉందా ఉంది. ఎన్నల హస్బెండ్ కుదర్ పాడిని ట్యాట్ పాడిని నేను పెన్నుడు ఆ పెన్ను తిక్కడైతే అంచె వాళ్ళతో ఇస్తే. ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಅವು ಪೆನ್ನಿಡು ಬರೀತೀನಿ ಅವು ಇಂಚೆ ತೋಜುಲ ಅತ್ತೆ ಇಂಚೆ ಕೊಡ್ತಾನ ಬೇಕಾದ ನನ್ನ ಹಸ್ಬೆಂಡ್ನ ಪುದರ್ ಬರಿತೀನಿ. RS ಬರಿತೀನಿ. RS ಮಾತೆಲ್ಲ ಮದ್ವೆ ದುಂಬರ್ಪೇನೆ ಮದ್ವೆ ಆಗ್ಬೇಕು ಬರಿಪೇನೆ ಅಂಚ ವೈಟ್ಲಾಯ್ತು ಆ ಪುಸ್ತಕ ಫಸ್ಟ್ ತುಯ್ಯಡಲ್ಲ ಎಲ್ಲ ಯಾನು ಬರಪಿದೆ ಅವೇ ರೆಡ್ RS ಪಣ ಅಂಚ ಇಲ್ಲೇ ಬಾಲೆ ಅಂದು ಪೆನ್ ಕೊಡ್ತಿರತ್ತೆ ಅಂಚೆ ಇಲ್ಲೇ ಬಾಲೆ ಜಸ್ಟ್ ಬರಪಿ ಅವು ಭಾರಿ ಕಮ್ಮಿ. ಮೆಹಂದಿ ಟಾಣಲ್ಲ ಅಂಚೆನೆ ಬರಪಿನಿ ಮಗ ಮೆಹಂದಿ ಡಿಸೈನ್ ಗೊತ್ತುಚ್ಚಿ ಅದಕ್ಕೆ ಅಂಚೆನೆ ಬರಪಿನಿ. ಯಾನ ಅಮ್ಮಗೆ ಬಾಲೆನೆ ನನ್ನ ಅಮ್ಮನಿಗೆ ನಾನು ಸಣ್ಣ ಬಾಲೆ ಆಣಿ ನಾನು ಯಾನ ಲೈವ್ ಎಂಡ್ ಮಲ್ಪುನಿ ಜೇರನ್ ಎಂಡ್ ಮಲ್ಪಗತ್ತೆ ಪೂರ ಪೋಯಿರ್ ಮಾತೆ ಎಲ್ಲ ಹೋದ್ರು ಮತ್ತೆ ಇತ್ತ ನಾನು 0 ಹಾಪುನು. ಥ್ಯಾಂಕ್ ಯು ಸೋ ಮಚ್ ಮಾತೇರಿಗ್ಲ ಅವೇ ನಂಬಿಕೆ ವಿಶ್ವಾಸ ಪ್ರೀತಿ ಅವೇ ಅಂದ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಇನ್ನನು ಇರುಳಲ್ಲ
ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆನು ನಾವಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು 100 years ಇಂಚನೆ ಒಪ್ಲೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇತ್ತೆ ಪೂರ ಐಷ ಕಮ್ಮಿಯತೆ ವಾವ್ ಪನಂದಲೆ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಈ ಜೆಸಿಬಿ ಅವರು ನಡುನಲ್ಲಿ ಕೋರಸ್ ಎಲ್ಲ ಕವರ್ತೀನಿ ಮಾರ್ರೆ ಕೇಳಿ ಮತ್ತೊಂದು ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ ನೀವು ಬಂದದ್ದು ತುಂಬ ಒಳ್ಳೇದಾಯ್ತು ಸಪೋರ್ಟ್ ಮೆಸೇಜ್ ಹಾಕಿ ನಾನು ಲೈವ್ ಎಂಡ್ ಮಾಡ್ತೇನೆ ಆಯ್ತಾ ಜೈರನ್ ಥ್ಯಾಂಕ್ ಯು ಸೋ ಮಚ್ ಅವೇ ಲೈವಿಗೆ ಮತ್ತೆ ಸಪೋರ್ಟ್ ಮಾಡ್ತೀನಿ ಏಕ್ ಯಾನು ಮಾರ್ರೆ ಅವು ಈರೆ ಜೆಸಿಬಿ ರವಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ ಹಾಕಿ ಆಯ್ತಾ ನಾನು ಎಂಡ್ ಮಾಡುವವರೆಗೆ ಆಗ್ತಾ ಇರಿ ಓಕೆ ಓಕೆ ಬಾಯ್ ಎಂಡ್ ಮಾಡ್ಲಿ ಓಕೆ ಓಕೆ ಬಾಯ್ ಜೈರನ್ ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆವರೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್